ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಇಡೀ ರಾಜ್ಯದಲ್ಲೇ ಭಾರಿ ಸಂಚಲನ ಮೂಡಿದ ವಿಚಾರ ಅಜಾನ್ಗೆ ಪ್ರತಿಯಾಗಿ ನಾವು ಸುಪ್ರಭಾತ ಮಾಡ್ತೇವೆ, ಭಜನೆ ಮಾಡ್ತೇವೆ ಅಂತ ಒಂದು ಸಂಘ ಅಥವಾ ಒಂದು ಕೂಟದವರು ಎಬ್ಬಿಸಿದಂಥ ಧ್ವನಿ, ಅದು ಅಂತಿಮವಾಗಿ ರಾಜ್ಯ ಸರ್ಕಾರ ಧ್ವನಿವರ್ಧ ಬಳಕೆಗೆ ಸರ್ಕಾರದ್ದು ಒಂದು ಸ್ಪಷ್ಟ ನಿಯಮಾವಳಿಗಳನ್ನು, ಗೈಡ್ಲೈನ್ಸನ್ನು ರೂಪಿಸಿ ಆದೇಶ ತರುವಂತಾಯಿತು. ಈ ಸಂದರ್ಭದಲ್ಲಿ ನಾವು ಮಾತನಾಡುವಂಥದ್ದು, ಚರ್ಚೆ ಮಾಡುವಂಥದ್ದು ಮಾಮೂಲಿ ರಾಜಕೀಯ ಚರ್ಚೆಗಳನ್ನೆಲ್ಲ ನಾವು ನೋಡ್ತೇವೆ. ಅಥವಾ ರಾಜಕೀಯದವರು ಧರ್ಮದ ನೆಲೆಯಲ್ಲಿ ಮಾತನಾಡುವಂಥದ್ದು, ಅಥವಾ ಧಾರ್ಮಿಕ ಮುಖಂಡರು ರಾಜಕೀಯ ನೆಲೆಯಲ್ಲಿ ಮಾತನಾಡುವಂಥದ್ದು, ಇದರ ಆಚೆಗೆ ಎಲ್ಲ ಪರಿಧಿಗಳಿಗಿಂತ ಆಚೆ ನಿಂತು ಬೇರೆ ಬೇರೆ ಸಮುದಾಯದವರು ಅಥವಾ ಸಮುದಾಯದ ನಡುವೆ ಇರುವಂಥ ಅಭಿಪ್ರಾಯಗಳು ಏನು, ಬದುಕಂತ ಹೇಳಿದರೆ ಏನು ಕೇವಲ ರಾಜಕೀಯ ವೇದಿಕೆಯಲ್ಲಿ ಅಥವಾ ಟಿ ವಿಯ ವೇದಿಕೆಯಲ್ಲಿ ಚರ್ಚೆ ಆಗುವಷ್ಟು ಮಾತ್ರವೇ, ಅದಕ್ಕಾರ ಆಚೆ ಕೂಡ ಇರುವಂಥ ಬದುಕಿನ ಪರಂಪರೆ ಮತ್ತು ನಾವೆಲ್ಲ ಒಟ್ಟಾಗಿ ನಡೆದುಕೊಳ್ಳುವಂಥ ಬದುಕು ಏನದು, ಈ ಎಲ್ಲ ಕಾನೂನುಗಳು, ಕಟ್ಟಳೆಗಳು, ಜನಸಾಮಾನ್ಯರ ಬದುಕು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಯಾವ ರೀತಿಯ ಅದು ಪ್ರತಿಕೂಲ ಪರಿಣಾಮವನ್ನು ಮಾಡುತ್ತೆ. ಈ ನೆಲೆಯಲ್ಲಿನ ಇವತ್ತಿನ ನಮ್ಮ ಚರ್ಚೆ. ಈ ಚರ್ಚೆಯಲ್ಲಿ ನಮ್ಮ ಜೊತೆಗೆ ಭಾಗಿಯಾಗ್ತಾ ಇದ್ದಾರೆ ಮೊಹಮ್ಮದ್ ಬಡ್ಡೂರವರು ಮತ್ತು ತಮ್ಮಣ್ಣ ಶೆಟ್ಟಿಯವರು. ನಾನು ಇಬ್ಬರನ್ನು ಕೂಡ ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಬಡ್ಡೂರವರೇ, ಜೊತೆಗೆ ತಮ್ಮಣ್ಣ ಶೆಟ್ಟಿಯವರೇ. ಮೊಹಮ್ಮದ್ ಬಡ್ಡೂರವರು ಬಹುಭಾಷಾ ಸಾಹಿತಿ, ಕವಿಗಳು, ಜೊತೆಗೆ ಸುದೀರ್ಘ ಕಾಲ ಕರಾವಳಿಯ ಬದುಕಿನಲ್ಲಿ ಅದು ಕೂಡ ಬ್ಯಾರಿ ಸಮುದಾಯದ ಬದುಕಿನ ಅಸ್ಮಿತೆಯನ್ನು ಜಗತ್ತಿಗೆ ತೋರಿಸಿಕೊಟ್ಟವರು ತನ್ನ ಬರಹದ ಮೂಲಕ, ತನ್ನ ಕವಿತ್ವದ ಮೂಲಕ. ತಮ್ಮಣ್ಣ ಶೆಟ್ಟಿಯವರು ಸಿನಿಮಾ ನಿರ್ಮಾಪಕರು, ನಿರ್ದೇಶಕರು, ಸಿನಿಮಾ ನಟರು, ಜೊತೆಗೆ ತುಳುನಾಡಿನ ಮೂಲ ನಂಬಿಕೆ ಅಥವಾ ಆರಾಧನೆ ಆಗಿರುವಂಥ ಬುಧಾರಾಧನೆ ಬಗ್ಗೆ ಒಂದು ಆಳವಾದಂಥ ಅಧ್ಯಯನ, ಜೊತೆಗೆ ಅದರ ಬಗ್ಗೆ ಒಂದು ಒಳ್ಳೆಯ ವಿಚಾರ ವಿಮರ್ಶೆ ಇರುವಂಥ ಒಬ್ಬ ಸಾಮಾಜಿಕ ಕಾರ್ಯಕರ್ತ. ಈ ಇಬ್ಬರು ಇವತ್ತು ಮಾತನಾಡುವ ಸಂದರ್ಭದಲ್ಲಿ ಅಜಾನ್ನಿಂದ ಉಂಟಾಗಿರುವಂಥ ಪರಿಣಾಮ ಅಥವಾ ಪ್ರತಿಕೂಲ ಪರಿಣಾಮ ಅಥವಾ ತೊಂದರೆ. ಇವಾಗ ನಾವು ಸುಪ್ರಭಾತ ಮಾಡ್ತೇವೆ ಅಂತ ಪ್ರಮೋದ್ ಮುತಾಲಿಕ್ ಮೊನ್ನೆ ಹೇಳಿಕೆ ಕೊಟ್ಟರಲ್ಲ, ಬೆಳ್ಳಂಬೆಳಗ್ಗೆ ಮಸೀದಿಗಳಲ್ಲಿ ಅಜಾನ್ ಕೇಳುವಾಗ ನಾವು ಕೂಡ ನಮ್ಮ ಮಂದಿರ, ದೇವಸ್ಥಾನ, ಗುಡಿಗಳಲ್ಲಿ ನಾವು ಸುಪ್ರಭಾತ ಅಥವಾ ಭಜನೆ ಮಾಡ್ತೇವೆ ಅಂತ. ಈ ನೆಲೆಯಲ್ಲಿ ಇಬ್ಬರು ಕೂಡ ಮಾತಾಡಲಿಕ್ಕಿದ್ದಾರೆ. ಜೊತೆಗೆ ಇಷ್ಟೆಲ್ಲದರ ನಡುವೆ ಈಗ ಹೊಸದಾಗಿ ರಾಜ್ಯ ಸರ್ಕಾರ ಗೈಡ್ಲೈನ್ಸನ್ನು ಜಾರಿಗೆ ತಂದಿದೆ. ಮೈಕನ್ನು ಯಾರು ಬಳಸಬೇಕು, ಹೇಗೆ ಬಳಸಬೇಕು, ಎಷ್ಟೊತ್ತು ಬಳಸಬೇಕು, ಎಷ್ಟು ಡೆಸಿಬಲ್ ನಲ್ಲಿ ಅದರ ಸೌಂಡ್ ಇರಬೇಕು, ಈ ಎಲ್ಲ ಬಗ್ಗೆ, ಈ ಎಲ್ಲ ನೆಲೆಯಲ್ಲಿ ಇವತ್ತಿನ ಒಂದು ಚರ್ಚೆ ಅಥವಾ ಮಾತುಕತೆ ನಡೀತದೆ. ನಾನು ಮೊದಲಾಗಿ ತಮ್ಮಣ್ಣ ಶೆಟ್ಟಿಯವರನ್ನು ಕೇಳುವಂಥದ್ದು. ಮೊಹಮ್ಮದ್ ಬಡ್ಡೂರವರೇ, ಎಲ್ಲ ವಿವಾದಕ್ಕೆ ಕಾರಣವಾದದ್ದು ಅಥವಾ ವಿವಾದವನ್ನು ಸೃಷ್ಟಿ ಮಾಡಿದವರು ಬೆರಳು ತೋರಿಸಿದ್ದು ಅಜಾನ್ ಬಗ್ಗೆ. ಮಸೀದಿಗಳಲ್ಲಿ ದಿನದಲ್ಲಿ 5 ಬಾರಿ ಅಜಾನ್ ಆಗುತ್ತೆ. ತಮ್ಮಣ್ಣ ಶೆಟ್ಟರೆ, ನೀವೊಂದು ಗ್ರಾಮೀಣ ಪ್ರದೇಶದಿಂದ ಮೂಲವಾಗಿ ಬಂದವರು. ಒಂದು ಅಜಾನ್ನ ಜೊತೆಗೆ ಇಡೀ ಊರಿನ ಜನ ಬದುಕಿದ್ದು ಇರಲಿಲ್ವೇ? ಒಂದು ಅಜಾನ್ ಅಷ್ಟರ ಮಟ್ಟಿಗೆ ತೀವ್ರವಾಗಿ ತೊಂದರೆ ಕೊಟ್ಟಿತ್ತ ಇನ್ನೊಬ್ಬನ ಬದುಕಿಗೆ? ಇಲ್ಲಿ ವಿಚಾರ ಅಂದರೆ, ಬಹುಶಃ ಈ ಮೈಕ್ಗಳು ಒಂದು ಧಾರ್ಮಿಕತೆಯ ಒಂದು ಅಂಗ ಅಂತೂ ಅಲ್ಲ. ಹಾಗಂತೇಳಿ ತಾಂತ್ರಿಕತೆ ಬೆಳೆದಾಗ ಸಾಮಾಜಿಕ ಜೀವನ ಇದು ಬೇರ್ಪಡೆಗೊಂಡು ಇದರೊಂದು ಅಂಗ ಆಗ್ತಾ ಇದೆ. ತುಳುವಲ್ಲಿ ಮಾತಾಡಲ್ಲ ಸರ್, ಕನ್ನಡದಲ್ಲಿ? ನೀವು ಕನ್ನಡದಲ್ಲಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ, ತುಳುವಲ್ಲಿ ಮಾತಾಡಿದ್ರೆ ನಾವು ಬೇರೆ ಸಂದರ್ಭದಲ್ಲಿ ಮಾತಾಡೋದು. ಇಲ್ಲಿ ಅಲ್ಲ, ಇದು ಏನಂತ ಹೇಳಿದ್ರೆ ನೋಡಿ, ಇದು ಧಾರ್ಮಿಕತೆಯ ಭಾಗ ಅಲ್ಲ. ಹಾಗಂತೇಳಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಮೈಕ್ ಎಂಬುದನ್ನ ನಾವು ಬಾರಿ ಹಗುರವಾಗಿ ತಗೊಳ್ಳಿಕ್ಕಿಲ್ಲ. ಸಾಧಾರಣ ಒಂದು 100 ವರ್ಷಗಳಿಂದ ಇದನ್ನು ಗಮನಿಸಿದಾಗ ನಾವೀಗ ಉದಾಹರಣೆಗೆ ನೋಡ್ಬೋದು. ಈಗ ಒಂದು ಮೈಕ್ ಎಂಬುದು ಆಂಬುಲೆನ್ಸ್ ಅಲ್ಲಿದೆ,
ಮೈಕ್ ಎಂಬುದು ದೇವಸ್ಥಾನದಲ್ಲಿದೆ, ಮೈಕ್ ಎಂಬುದು ಒಂದು ಪೊಲೀಸ್ ಗಾಡಿಯ ಮೇಲಿದೆ, ಮೈಕ್ ಎಂಬುದು ಒಂದು ಕಾರ್ಖಾನೆಯ ಮೇಲಿದೆ, ಮೈಕ್ ಎಂಬುದು ಏನೇ ಒಂದು ತೊಂದರೆ ಆದಾಗ ಅದನ್ನ ತಿಳಿಸುವಂತಹ ಒಂದು ಸಮಯದಲ್ಲೂ ಅನೌನ್ಸ್ ಮಾಡ್ಲಿಕ್ಕೂ ಬೇಕಾಗುವಂತ ಮೈಕ್. ಈ ಮೈಕ್ ಅನ್ನ ನಾವು ಇವತ್ತು ನೋಡಿ, ಹಳೆಯ ಕಾಲದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ಚಿಕ್ಕಂದಿರುವಾಗ ಮೈಕ್ ಇಡೋದು ಒಂದು ಸಂಭ್ರಮಕ್ಕೆ, ಇನ್ನೊಂದು ದಾರಿ ಗೊತ್ತಾಗದವನಿಗೆ ಶಬ್ದದೊಂದಿಗೆ ಇಂಥ ಕಡೆ ಕಾರ್ಯಕ್ರಮ ಇದೆ ಅಂತೇಳಿ ಮೈಕ್ ಸೂಚಿಸುವಂತ ದಾರಿ ತೋರಿಸ್ತಿತ್ತು ಎಂಬುದು ಕೇಳುವಂತ ಒಂದು ಮಾತಿತ್ತು. ಹಾಗಾದ್ರೆ ಮೈಕ್ ಎಂಬುದು ಇವತ್ತಿನ ಅವಶ್ಯಕತೆ ನೋಡಿದಾಗ ಮೈಕ್ ಈಗ ನೋಡಿ, ನಾನು ಉದಾಹರಣೆಗೆ ಪಟ್ಲ ಸತೀಶ್ ಶೆಟ್ಟಿ ಯಾರಂತ ನನಗೆ ಪರಿಚಯ ಇಲ್ಲ, ಬಟ್ ಅವರ ಹಾಡಿನ ಅಭಿಮಾನಿ ನಾನು. ಈಗ ಇನ್ನೊಬ್ರು, ಈಗ ದಾರೇಶ್ವರ ಇರ್ಬೋದು, ನಾವುಡರ್ ಇರ್ಬೋದು, ಕಾಲಿಂಗ ನಾವುಡರ್ ಇರ್ಬೋದು, ಇಂಥ ಮಂಡೇಶ್ವರ ಇರ್ಬೋದು, ಎಲ್ಲರೂ ನೋಡಿ ಒಂದು ಕಡೆ ಆಡಿದ್ದನ್ನ ನಾವು ನೋಡಿದ ಈ ಮೈಕ್ ಎಂಬ ಒಂದು ವ್ಯವಸ್ಥೆ ಇದ್ದುದರಿಂದಲೇ ಇವತ್ತು ಈ ಪರಿಸ್ಥಿತಿ, ಇವತ್ತು ನಮ್ಗೆ ಆ ಒಂದು ಅಭಿಮಾನ ಬಿಟ್ಟಿದೆ. ವ್ಯಕ್ತಿ ಇಲ್ಲದಿದ್ರು ವ್ಯಕ್ತಿಯ ಶಕ್ತಿ ನಮ್ಗೆ ಗೊತ್ತಾದದ್ದು ಈ ಮೈಕಿನಿಂದಾಗಿ ಅಲ್ವೇ? ಹಾಗಾಗಿ ಇವತ್ತಿನ ಮೈಕ್ ಎಂಬುದನ್ನ ನಾವು ಈಗ ದೇವಸ್ಥಾನಗಳಲ್ಲಿ ಮೊನ್ನೆ ಆರಂಭಿಸಿದಂತಹ ಸುಪ್ರಭಾತ ಅದು ಏನಿದೆಯಾ, ನನಗೆ ಇನ್ನೊಬ್ಬರಿಗೆ ಅದರ ಅವಶ್ಯಕತೆ ಇದೆಯಾ ಇಲ್ಲವೋ ಗೊತ್ತಿಲ್ಲ. ಈಗ ನಮಗಂತೂ ಮೈಕಿನ ಅವಶ್ಯಕತೆ ಇದೆ. ಯಾಕಂತ ಹೇಳಿ ಈಗ ನಾನು ಮೂಲವಾಗಿರುವಂತ ಬಂದಿರುವಂತ ಪ್ರಶ್ನೆ, ಆಜಾನ್ ಅಥವಾ ತುಳುವಿನಲ್ಲಿ ಬಾಂಗ್, ಇದು ಹಳ್ಳಿಯಲ್ಲಿ ನೀವು ಗ್ರಾಮೀಣ ಪ್ರದೇಶದಿಂದ ಬಂದವರು, ಅದು ಇಷ್ಟು ಮಂದಿಗೆ ತೊಂದರೆ ಕೊಟ್ಟಿತ್ತು ನಿಮ್ಮ ಊರಿನಲ್ಲಿ ಅಂತ. ಸರ್, ಅದನ್ನು ನಾವು ನೋಡಿದಾಗ ಗ್ರಾಮೀಣ ಪ್ರದೇಶದಲ್ಲಿ ಈಗ ಒಂದು 35 ವರ್ಷಗಳ ಹಿಂದೆ ಸಾಧಾರಣ 4:15 ಗಂಟೆಯ ನಂತರ, ಆವಾಗ ಮೊಬೈಲ್ ಇಲ್ಲ, ನಮ್ಮ ಹತ್ರ ಗಡಿಯಾರ ಇಲ್ಲ, ನಮ್ಮ ಹತ್ರ ಯಾವುದೇ ಸಮಯ ನೋಡುವ ಪರಿಸ್ಥಿತಿ ಇಲ್ಲ, ಮೇಲೆ ಸೂರ್ಯನನ್ನು ನೋಡಿ ಸಮಯವನ್ನು ತೀರ್ಮಾನ ಮಾಡುವ ಸಮಯದಲ್ಲಿ ನನ್ನ ಅನುಭವದಲ್ಲಿ 4:15 ಗಂಟೆಗೆ ಎದ್ದು ಬಾಂಗನ್ನು ಕಾಯುವ ರೈತನಿದ್ದ. ಇನ್ನೊಂದು ಗದ್ದೆಯಿಂದ ಅವನು ನೇಜಿಯಿಂದ ಹೋಗುವಾಗ ಮತ್ತೆ ಬೆಳಿಗ್ಗೆ ಬರುವಾಗ ಈ ಭತ್ತದ ಸಮಯದಲ್ಲಿ, ಬೇರೆ ಬೇರೆ ಕೆಲಸದ ಸಮಯದಲ್ಲಿ ಎಲ್ಲ ಗ್ರಾಮೀಣ ಕುಲಕಸುಬು ಯಾರತ್ರ ಇದೆಯೋ ಗ್ರಾಮೀಣ ಜನತೆಯು ಈ ಬಾಂಗನ್ನ ಕೇಳಿ ಆ ಮೂಲಕ ಸಮಯವನ್ನ ಹೇಳುವಂಥದ್ದು, ಸಮಯ ಇಳಿಯುವಂಥದ್ದು ಸಹ ಇತ್ತು. ಧಾರ್ಮಿಕ ನಂಬಿಕೆ ಇಲ್ಲದಿದ್ರು ಒಂದು ಭಾವನಾತ್ಮಕ ಮತ್ತೆ ಆ ಸಮಯದ ಒಂದು ದೃಷ್ಟಿಯಲ್ಲಿ ಒಂದು ಬಾಂಗ್ ಮತ್ತೆ ಜನರಿಗೊಂದು ಸಂಬಂಧ ಇತ್ತು. ಯಾರು ತಕರಾರು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ತಕರಾರು ಮಾಡ್ಲಿಲ್ಲ ಯಾರು. ಯಾಕಂತ ಹೇಳಿದ್ರೆ ಅಲ್ಲಿ ಈಗ ಬರ್ತೇನೆ ಮೊಹಮ್ಮದ್ ಬಡ್ಡೂರ್ ಅವರೇ, ನಾವು ಕರಾವಳಿಯಲ್ಲಿ ನೋಡ್ತೇವೆ ಈ ಅಯ್ಯಪ್ಪ ಮಾಲಾ ವೃತಧಾರಿಗಳು ಶಬರಿಮಲೆಗೆ ಹೋಗುವಂಥ ಸಂದರ್ಭದಲ್ಲಿ ಎಲ್ಲ ಅನೇಕ ಪ್ರದೇಶಗಳಲ್ಲಿ ಸಣ್ಣ ಟೆಂಟ್ ಹಾಕಿ ಅಥವಾ ಸಣ್ಣ ಭಜನಾ ಮಂದಿರವನ್ನು ಬಳಸಿಕೊಂಡು ಆ ಒಂದು 48 ದಿವಸಗಳ ವ್ರತಾರಾಧನೆ ಸಂದರ್ಭದಲ್ಲಿ ಅಯ್ಯಪ್ಪ ಶ್ಲೋಕಗಳನ್ನೆಲ್ಲ ಮೈಕ ಮೂಲಕ ಹೇಳುವಂಥದ್ದು ಅಥವಾ ಬೆಳಿಗ್ಗೆ ಮೈಕನ್ನೆಲ್ಲ ಬಳಸುವಂಥದ್ದು. ನಿಮ್ಮ ಹಳ್ಳಿಯಲ್ಲಿ, ನಿಮ್ಮ ಊರಲ್ಲಿ ಕೂಡ ನೀವು ನೋಡಿರ್ಬೋದು. ಯಾರಾದರೂ ಮುಸ್ಲಿಮರಿಗೆ ಇದರಿಂದ ತಕರಾರಾಗಿ ಕಂಪ್ಲೇಂಟ್ ಮಾಡಿದ್ದಿತ್ತ? ನೋಡಿ, ಯಾವ ಧಾರ್ಮಿಕ ಕಾರ್ಯಕ್ರಮವಾದರೂ ಅಥವಾ ಅದರ ಧರ್ಮಾಚರಣೆಯಿಂದ ಇನ್ನೊಂದು ಧರ್ಮಕ್ಕೆ ಪೆಟ್ಟದ್ದು ಎಲ್ಲೂ ಇಲ್ಲ. ಆಜಾನ್ನಿಂದ ಹಿಂದೂಗಳಿಗೂ ತೊಂದರೆ ಆಗಲಿಲ್ಲ, ಭಜನೆ ಅಥವಾ ಕೋಲ ನೇಮಗಳಿಂದ ಆಟ ಇದರಿಂದ ಮುಸ್ಲಿಮರಿಗೂ ತೊಂದರೆ ಆಗಲಿಲ್ಲ. ಯಾಕಂದರೆ ಅದು ಸಮಾಜದಲ್ಲಿ ಇರುವಂಥದ್ದೊಂದು, ಅದು ನಡೆಯುತ್ತಾ ಇರ್ತದೆ. ಇದರ ಹಿಂದೆ ಕಾಣದ ಕೈಗಳಿವೆ. ಯಾರಿಗೆ ಇಲ್ಲಿ ಹಿಂದೂ ಮುಸ್ಲಿಂ ಪ್ರಶ್ನೆ ಅಲ್ಲ, ಜಾತಿಯ ಪ್ರಶ್ನೆ ಅಲ್ಲ, ಮತದ ಪ್ರಶ್ನೆ ಅಲ್ಲ, ಇಲ್ಲಿ ಬಡವ ಮತ್ತು ಬಲ್ಲಿದರ ಪ್ರಶ್ನೆ. ಬಡವ ಮತ್ತು ಬಲ್ಲಿದ ಮತ್ತು ಬದುಕುವ ಸಾಯುವವನ ಪ್ರಶ್ನೆ. ಕಾಣದ ಕೈಯೆಲ್ಲವನ್ನು ಮಾಡಿಸ್ತದೆ, ಆ ಮಾಡುವ ಕೈಗೆ ಗೊತ್ತಿಲ್ಲ, ಅವನಿಗೆ ಗೊತ್ತಿದೆ ಯಾಕೆ ಮಾಡಿಸ್ತೇನೆ ಅಂತೇಳಿ. ಅದನ್ನು ಈ ಮಾಡುವ ಈಗ ಓಕೆ ಈಗ ಇಬ್ಬರು ವಿಚಾರಕ್ಕೆ ಕೂಡ ನಾನು ಮತ್ತೆ ಬರ್ತೇನೆ. ಇದು ನಿಮ್ಮ ಹತ್ರ ಒಂದು ಇಲ್ಲಿ ಸ್ಪಷ್ಟ, ಅಜಾನ್ನಿಂದಾಗಿ ಯಾವ ಹಿಂದೂಗಳಿಗೂ ತೊಂದರೆ ಅಂತ ಆಗಿಲ್ಲ. ಎಸ್, ಮೊಹಮ್ಮದ್ ಬಡ್ಡೂರ್ ಅವರು ಹೇಳೋ ಪ್ರಕಾರ ಯಾವ ಭಜನೆಯಿಂದಲೂ, ಯಾವ ಶ್ಲೋಕದಿಂದಲೂ, ಯಾವ ಅಯ್ಯಪ್ಪ ವ್ರತಧಾರಿಗಳ ಆ 48 ದಿನಗಳ ನಿರಂತರ ಏನೋ ಮೈಕ್ ಬಳಸಿ ಬೆಳಿಗ್ಗೆ ಹೇಳ್ತಾ ಇದ್ದಂಥ ಶ್ಲೋಕದಿಂದಾಗಲಿ
ಮುಸ್ಲಿಮರಿಗಂತೂ ನೇರ ತೊಂದರೆ ಅಂತ ಆಗಿಲ್ಲ. ಎಸ್, ಈಗ ಒಂದಷ್ಟು ಮಂದಿ ಇದನ್ನು ತೊಂದರೆ ಆಗ್ತದೆ, ಅವರ್ಯಾಕೆ 5 ಬಾರಿ ಅಜಾನ್ ಹಾಕಬೇಕು, ಬಾಂಗ್ ಹೇಳಬೇಕು, ಅದು ಬೆಳ್ಳಂಬೆಳಗ್ಗೆ ಅಂತೆಲ್ಲ ತಕರಾರು. ಎಸ್, ಈ ತಕರಾರುಗೆ ನಾನು ಪೂರ್ವಭಾವಿಗೆ ಹೇಳುವಂಥದ್ದು, ಸುಮಾರು 2005ರಲ್ಲೇ ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಕೊಟ್ಟಿತ್ತು. ಎಸ್, ಆಯಾ ರಾಜ್ಯಗಳು ರೂಲಿಂಗ್ಸ್ ಈ ಲೌಡ್ ಸ್ಪೀಕರನ್ನು, ಅದು ಕೇವಲ ಮಸೀದಿಗೆ ಅಂತಲ್ಲ, ಅಥವಾ ಕೇವಲ ದೇವಸ್ಥಾನ ಅಥವಾ ಗುಡಿಗೋಪುರಗಳಿಗೆ ಅಂತಲ್ಲ, ಎಲ್ಲೇ ಸಾರ್ವಜನಿಕ ಪ್ರದೇಶದಲ್ಲಿ ಲೌಡ್ ಸ್ಪೀಕರನ್ನು ಬಳಸುವ ಬಗ್ಗೆ ಒಂದು ನಿರ್ದಿಷ್ಟವಾದಂಥ ಗೈಡ್ಲೈನ್ಸ್, ಮತ್ತು ರಾತ್ರಿಯಲ್ಲಿ 10 ಗಂಟೆ ನಂತರ ಬೆಳಿಗ್ಗೆ 6 ಗಂಟೆ ತನಕ ಬಳಸಬಾರದು. ಮತ್ತು ಇದನ್ನು ಸ್ವಲ್ಪ ಮಾಡಿಫಿಕೇಶನ್ ಮಾಡಿಕೊಂಡು ಆಯಾ ರಾಜ್ಯ ಸರ್ಕಾರಗಳು ಆಯಾ ಸ್ಥಳೀಯ ಪರಿಸ್ಥಿತಿಯನ್ನು ನೋಡಿಕೊಂಡು ಮಾಡಬಹುದು ಅಂತ. ಈಗ ಇಲ್ಲಿ ನಮ್ಮಲ್ಲಿ ಉಂಟಾದಂಥ ಸಮಸ್ಯೆ, ಕೆಲವು ಸಂಘಟನೆಗಳು, ಒಂದು ಕಡೆ ಮುತಾಲಿಕ್ನ ಕೆಲವು ಅವರ ಸಂಘಟನೆಯ ಬೆಂಬಲಿಗರು, ಒಂದಷ್ಟು ಕಡೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡ, ಮತ್ತು ನಾವು ನೋಡಿದ್ದೇವೆ ಕಳೆದ 1 ತಿಂಗಳಾದ್ಯಂತ ಟಿವಿಯಲ್ಲಿ ನಡೆದಂಥ ಭಾರಿ ಚರ್ಚೆಗಳು. ಎಸ್, ಅದೆಲ್ಲೋ ಇನ್ನೂ ಒಂದು ಕೋಮು ಧ್ರುವೀಕರಣ ಅಥವಾ ಕೋಮು ದ್ವೇಷದ ಕಾರಣವಾಗುತ್ತೋ ಅನ್ನೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಕೂಡ ಒಂದು ಗೈಡ್ಲೈನ್ಸ್ ಹೊರಡಿಸಿದೆ. ರಾಜ್ಯ ಸರ್ಕಾರ ಕೂಡ ಹೇಳಿರುವಂಥದ್ದು, ನಾವು ಸುಪ್ರೀಂ ಕೋರ್ಟ್ನ ತೀರ್ಪು ಅಥವಾ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ನಾವು ಕೂಡ ಜಾರಿ ಮಾಡ್ತೇವೆ ಅಂತ ರಾಜ್ಯ ಸರ್ಕಾರ ಕೂಡ ಹೇಳುವಂಥದ್ದು. 2005ರ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ನಾವು ಇಲ್ಲಿ ಗೈಡ್ಲೈನ್ಸ್ ಜಾರಿ ಮಾಡ್ತೇವೆ ಅಂತ. ಎಸ್, ನಾನು ವೀಕ್ಷಕರ ಗಮನಕ್ಕೆ ಕೂಡ ತರುವಂಥದ್ದು, ಮೊನ್ನೆ ದಿವಸ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಒಂದು ಹೊಸ ಸುತ್ತೋಲೆಯನ್ನು ಜಾರಿಗೊಳಿಸಿದೆ. ಹೊಸ ಸುತ್ತೋಲೆಯನ್ನು ಬಡ್ಡೂರವರೇ ಜೊತೆಗೆ ತಮ್ಮಣ್ಣ ಶೆಟ್ಟರೆ, ಆ ಸುತ್ತೋಲೆಯ ಪ್ರಕಾರ ಏನಾಗುತ್ತೆ ಅಂತ ಹೇಳಿದ್ರೆ, ಎಸ್, ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಯಾವುದೇ ಮೈಕ್ ಸಾರ್ವಜನಿಕವಾಗಿ ಬಳಸಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ರಾತ್ರಿ 10 ಗಂಟೆಯಿಂದ ಬೆಳಗಿನ 6 ಗಂಟೆಯ ತನಕ. ಮತ್ತು ಉಳಿದ ಹಗಲು ಹೊತ್ತಿನಲ್ಲಿ ಅದಕ್ಕೆ ಅವರು ಡೆಸಿಬಲ್ಸ್ ಇಷ್ಟು ಧ್ವನಿ ಪ್ರಮಾಣ ಅಂತ ಹೇಳ್ತದೆ, ಅಷ್ಟರ ಮಟ್ಟಿಗೆ ಮಾತ್ರ ಅಂತ. ಈ ರಾತ್ರಿಯಲ್ಲಿ ಕೂಡ ನೀವು ಏನು ಅವರು ಹೇಳ್ತಾರೆ, ನೀವು ಬಳಸುವಂಥದ್ದನ್ನು ಕೂಡ ಆಡಿಟೋರಿಯಂ ಅಥವಾ ಹಾಲ್ ಅಥವಾ ಸಭಾಂಗಣ ಅಂಥದ್ರಲ್ಲಿ ಮಾತ್ರ ಬಳಸಬೇಕು. ಉಳಿದಂತೆ ಓಪನ್ ಏರಿಯಾದಲ್ಲಿ ಎಲ್ಲಿ ಕೂಡ ಮೈಕ್ಗಳನ್ನು ಬಳಸಲೇಬಾರದು ಅಂತ ಭಾರಿ ಸ್ಪಷ್ಟವಾಗಿ ಹೊಸ ಗೈಡ್ಲೈನ್ಸ್ ಹೇಳ್ತದೆ. ಸೊ ಈ ವಿಚಾರವನ್ನು ನಾನು ಯಾಕೆ ನಿಮ್ಮ ಎದುರು ತಂದೆ ಅಂತ ಹೇಳಿದರೆ, ಈಗ ಇದು ಒಂದು ಸಮುದಾಯ, ಒಂದು ಜಾತಿ, ಒಂದು ಧರ್ಮ ಅಂತಲ್ಲ, ಇದು ಎಲ್ಲರಿಗೂ ಅಪ್ಲಿಕೇಬಲ್ ಟು ಆಲ್ ಎಲ್ಲರಿಗೂ ಇದು ಅಪ್ಲಿಕೇಬಲ್ ಆಗುವಂಥ ವಿಚಾರ. ಮತ್ತು ಇದಕ್ಕೆ ಪರ್ಮಿಷನ್ ತಗೊಳ್ಳಿಕ್ಕೆ ನೀವು ತಮ್ಮ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಅರ್ಜಿ ಕೊಡಬೇಕು. ಒಂದು ವೇಳೆ ನಿಮಗೆ ರಾತ್ರಿ ವೇಳೆ ಅಥವಾ ಹಗಲು ಹೊತ್ತಲ್ಲಿ ನೀವು ಮೈಕನ್ನು ಬಳಸುವುದಾದರೆ ಎಲ್ಲ ಧ್ವನಿವರ್ಧಕ ಹಾಗೂ ಮೈಕ್ಗಳ ಬಳಕೆಗೆ ಸಂಬಂಧಿಸಿದಂತೆ ಪ್ರಾಧಿಕಾರಗಳಿಂದ 15 ದಿನಗಳ ಒಳಗಾಗಿ ಲಿಖಿತ ಅನುಮತಿ ಪಡೆಯಬೇಕು. ಅನುಮತಿ ಪಡೆಯಲು ವಿಫಲರಾದವರು ಸ್ವಯಂ ಪ್ರೇರಣೆಯಿಂದ ಧ್ವನಿವರ್ಧಕಗಳನ್ನು ತೆಗಿಬೇಕು. ಅದು ಈಗ ಇರುವಂಥವರಿಗೆ ಮತ್ತು ಆಯಾ ಪೊಲೀಸ್ ಆಯುಕ್ತರ ವ್ಯಾಪ್ತಿ ಮಾತ್ರವಲ್ಲದೆ ನಗರ ಪಾಲಿಕೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರತಿನಿಧಿಯೊಬ್ಬರು ಇರುವಂಥ ಸಮಿತಿಯೊಂದನ್ನು ಆಯಾ ಜಿಲ್ಲಾಡಳಿತ ಮಾಡುತ್ತೆ. ನೀವು ಇನ್ನು ಮುಂದಕ್ಕೆ ಕೊಡುವಂಥ ಯಾವುದೇ ಅರ್ಜಿಗಳು, ನಿಮ್ಮ ಯಾವುದೇ ಸಭೆ ಸಮಾರಂಭಕ್ಕೆ ಈ ಸಮಿತಿಯ ಮುಂದೆ ಹೋಗ್ತದೆ. ಅಲ್ಲಿ ಅವರು ನಿಮಗೆ ಅನುಮತಿಯನ್ನು ಕೊಡ್ತಾರೆ, ಅಥವಾ ಅನುಮತಿಯನ್ನು ಬೇಡ ಅಂತ ಹೇಳಿದ್ರೆ ಬೇಡ ಅಂತ ತೀರ್ಮಾನಕ್ಕೆ ಬರ್ತಾರೆ ಅಂತ. ಇದು ಸ್ಥೂಲವಾಗಿ ನಾನು ನಿಮಗೆ ನಿಮ್ಮ ಮುಂದೆ ಇಟ್ಟದ್ದು, ವೀಕ್ಷಕರ ಮುಂದೆ ಇಟ್ಟದ್ದು ಗೈಡ್ಲೈನ್ಸ್ ಆಯಿತು. ಈಗ ತಮ್ಮಣ್ಣ ಶೆಟ್ಟರೆ, ನಾನು ನಿಮ್ಮ ಹತ್ರ ಪ್ರಶ್ನೆ ಬರುವಂಥದ್ದು, ಈಗ ಪ್ರಮೋದ್ ಮುತಾಲಿಕ್ ಅವರು ಎತ್ತಿರುವಂಥ ಪ್ರಶ್ನೆ, ಈಗ ಅದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಚರ್ಚೆ ಆಗ್ತಾ ಉಂಟು ಬಡ್ಡೂರವರೇ. ಇವರೇನು ಮಸೀದಿಯ ಮೇಲಿನ ಧ್ವನಿವರ್ಧಕದ ಮೇಲೆ ಕಣ್ಣಿಟ್ಟು ತಕರಾರು ಮಾಡಿದರು, ಸರ್ಕಾರ ಮಧ್ಯಪ್ರವೇಶ ಮಾಡಬೇಕಂತ ಹೇಳಿದರು. ಈಗ ನೋಡಿದರೆ ಸರ್ಕಾರ ತಂದ ಈ ಆದೇಶ ಏನಿದೆ, ಇದು ನಮ್ಮ ಕಾಲ ಬುಡಕ್ಕೆ ಬಂತಲ್ವಾ ಅಂತ. ತಮ್ಮಣ್ಣ ಶೆಟ್ಟರೆ ನೋಡಿ, ಎಸ್, ಇಲ್ಲಿ ಒಂದು ಸಾಧಾರಣ ನಾವು ಇಲ್ಲಿಯ ಒಂದು ಯಕ್ಷಗಾನ ಅಂತ ಹೇಳಿದ್ರೆ ಪ್ರತಿ ಮನೆಯಲ್ಲಿ ಅವಿದ್ಯಾವಂತರಿದ್ರು ರಾಮಾಯಣ ಏನು, ಭಾಗವತ ಏನು, ಪುರಾಣಗಳೇನು, ಗ್ರಂಥ ಎಲ್ಲ ವಿಚಾರ ಕಥೆಗಳೆಲ್ಲ ಮಹಾಭಾರತ ಗೊತ್ತಾದದ್ದು ಹೇಗೆ ಹೇಳಿ? ಒಂದು ಯಕ್ಷಗಾನದಂತ ಒಂದು ವೇದಿಕೆಯಿಂದ.
ಆ ವೇದಿಕೆಯಲ್ಲಿ ಯಕ್ಷಗಾನಕ್ಕೆ ಬರದವನು ಮನೆಯಲ್ಲಿ ಕೂತು ಈ ಮೈಕದಿಂದಾಗಿ ಕಲ್ಪಿಸ್ತಿದ್ದ. ಹನುಮಂತ ಲಂಕೆಗೆ ಹಾರಿದ, ಈಗ ಇಲ್ಲಿ ಇಂದ್ರನಂತ ಮುರಿದ, ಎಲ್ಲ ಏನೇ ಇದ್ರು ದೂರದಿಂದ ನೋಡಿ ಅದನ್ನೊಂದು ಕಲ್ಪಿಸಿಕೊಂಡು ಆ ಮೈಕ ಅಂದ್ರೆ ಅವನು ಆ ಲೋಕದಲ್ಲಿ ಹೋಗ್ತಿದ್ದ. ಇಲ್ಲಿ ನೋಡಿ, ಇಲ್ಲಿ ಯಕ್ಷಗಾನ ಒಂದು ಕಡೆ, ಇನ್ನೊಂದು ಕಡೆ ಒಂದು 5-6 ನಾಟಕದ ತಂಡ ಇದೆ. ಇವತ್ತು ನೋಡಿ ಇಲ್ಲಿ ಒಂದು ಒಳ್ಳೆಯ ಒಂದು 5-10 ನಾಟಕದ ತಂಡ ಬಂದಿದೆ. ಈಗ ಈ ಎಲ್ಲ ತಂಡಗಳು ಈ ಕಲಾವಿದರಿಗೆ ಅದೇ ಒಂದು ಜೀವನಾಶ್ರಯ ಆಗಿದೆ. ಈಗ ಮುಂದಿನ ದಿನಗಳಲ್ಲಿ ಈ ಯಕ್ಷಗಾನ ಮತ್ತೆ ಈ ನಾಟಕದ ತಂಡ ಅಲ್ಲ ಬೇರೆ ಬೇರೆ ವಿಚಾರಗಳೆಲ್ಲ ಬಂದಾಗ, ಈಗ ಇಂತಹ ಸಮಸ್ಯೆಗಳಿನ್ನು ಎದುರಾದಾಗ ಒಂದು ವೇಳೆ ಪರ್ಮಿಷನ್ ಸಿಗದೇ ಇರುವುದು, ಮತ್ತೆ ಒಂದು ವೇಳೆ ಆ ಇದ್ದ ಆಟ ಯಾರ ನಮ್ಗೆ ಆಗದವರೊಂದು ದೂರು ಸಲ್ಲಿಸಿ ಅಲ್ಲಿ ಒಂದು ಸಮಸ್ಯೆ ಆಗುವುದು, ಒಟ್ಟಿನಲ್ಲಿ ಈಗ ನಿನಗೆ ಅರ್ಧದಲ್ಲಿ ನಿಲ್ಲುವುದು. ಇನ್ನು ಯಕ್ಷಗಾನ ನಾಟಕ ಹಾಕುವಾಗ ಈ ಗೈಡ್ಲೈನ್ಸ್ ಹೇಳೋ ಪ್ರಕಾರ ಒಳಾಂಗಣ ಅಂತ ಹೇಳಿದ್ರೆ ಇಂಡೋರ್ಸ್, ಏನು ನಾವು ಸಭಾಂಗಣ ಅಂತ ಹೇಳ್ತೇವೆ, ಆಡಿಟೋರಿಯಂ ಅಂತ ಹೇಳ್ತೇವೆ, ಅಲ್ಲಿ ಮಾತ್ರ ನೀವು ಮೈಕ್ ಅನ್ನು ಬಳಸಬಹುದು. ಬಾಗಿಲಾಕಿಕೊಂಡು ಈಗ ನೀವು ಹೇಳೋ ಪ್ರಕಾರ ನಮ್ಮ ಊರಲ್ಲಿ ಯಕ್ಷಗಾನಗಳು ಎಷ್ಟೋ ಗದ್ದೆಗಳಲ್ಲಿ, ಮೈದಾನಗಳಲ್ಲಿ ನಡೆಯುವಂಥದ್ದು, ನಾಟಕಗಳು ಎಷ್ಟೋ ಮೈದಾನಗಳಲ್ಲಿ, ಬಯಲು ಪ್ರದೇಶಗಳಲ್ಲಿ ನಡೆಯುವಂಥದ್ದು, ಮತ್ತು ಎಷ್ಟೋ ಊರಿನ ಜಾತ್ರೆಯ ಸಂದರ್ಭದಲ್ಲಿ ನೇಮಗಳು ರಾತ್ರಿ ನಡೆಯುವಂಥದ್ದಾಗಿದ್ದರೆ ಅದು ಕೂಡ ಬಯಲು ಪ್ರದೇಶದಲ್ಲೇ ನಡೆಯುವಂಥದ್ದು. ಸೊ ಅಲ್ಲೆಲ್ಲ ನೀವು ಈಗ ಬಯಲು ಪ್ರದೇಶದಲ್ಲಿ ನೀವು ಮೈಕ್ ಯಕ್ಷಗಾನಕ್ಕೆ, ನಾಟಕಕ್ಕೆ ಅಥವಾ ಈ ಒಂದು ನೇಮದ ಸಂದರ್ಭದಕ್ಕೆ ನಿಮಗೆ ಅಲ್ಲಿ ಬೇಕಿದ್ದರೆ ಅಥವಾ ಅಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕಾಗಿ ನೀವು ಮೈಕ್ ರಾತ್ರಿ ಬಳಸುವುದಿದ್ದರೆ ನಿಮಗೆ ಪರ್ಮಿಷನ್ ಬೇಕು. ಮತ್ತು ಪರ್ಮಿಷನ್ ಗ್ರಾಂಟೆಡ್, ಅದು ಆ ಸಂಬಂಧಪಟ್ಟ ಪ್ರಾಧಿಕಾರದ ಅಂತಿಮ ತೀರ್ಮಾನಕ್ಕೆ ಒಳಪಟ್ಟದ್ದು. ಅಲ್ಲಿ ಕೂಡ ಏನು ಹೇಳ್ತಾರೆ, ವಿಶೇಷ ಸಂಬಂಧಪಟ್ಟ ವಿಚಾರವಾಗಿದ್ದರೆ ಮಾತ್ರ ಕೊಡಬಹುದು, 10 ಗಂಟೆ ನಂತರದ್ದು, ಕೇಳಿದವರೆಲ್ಲರಿಗೂ ಕೊಡುವಾಗೆ ಇಲ್ಲ ಅದು ಹೇಳುತ್ತೆ ಆ ಗೈಡ್ಲೈನ್ಸ್. ಈಗ ನೀವು ಪ್ರಶ್ನೆ ಅಲ್ಲಿಗೆ ಬರ್ತದೆ, ಅದು ತಮ್ಮಣ್ಣ ಶೆಟ್ರೆ, ಯಕ್ಷಗಾನದ್ದು ಪ್ರಶ್ನೆ ಬರ್ತದೆ, ನಾಟಕದ ಪ್ರಶ್ನೆ ಬರುತ್ತೆ. ತಟ್ಟೆ ಹೇಳ್ತಿರಲ್ಲ ಈಗ ಪಾಪ ನೋಡಿ, ಅದು ಎಷ್ಟು ಚಂದ. ಇಲ್ಲಿ ಒಂದು ಈಗ ನೋಡಿ ನಾಟಕ ಭಾರಿ ಚಂದ, ಭಾರಿ ಒಂದಷ್ಟು ನಿರುದ್ಯೋಗ ಸಮಸ್ಯೆ ಪರಿಹಾರ ಇದ್ದಿದ್ದು ಅಲ್ಲೆಲ್ಲ. ಈಗ ಎಲ್ಲ ಕಲಾವಿದರು ಒಳಗೋದ್ರೆ ಈ ಪರಿಸ್ಥಿತಿ ಅದು. ಇನ್ನೊಂದು ನೋಡಿ, ಈಗ ನಾಟಕ ಅಂತ ಹೇಳಿದ್ರೆ ಅದೊಂದು ನಿರ್ದೇಶಕನ ಕಲ್ಪನೆಯಲ್ಲಿ ಅನಾವರಣ ಆಗುದು. ಅಲ್ಲಿ ಈಗ ನೋಡಿ, ಅಲ್ಲಿ ನಾಟಕಕ್ಕೆ ಅವನಿಗೆ ಯಾವುದಕ್ಕೆ ಅದು ಆ ಸ್ವರ ಬೇಕು, ಆ ಸ್ವರಗಳು ಸಿಕ್ಕಿದಾಗ ಮಾತ್ರ ಅದು ನಾಟಕ ಆಗಲಿ, ಅಲ್ಲಿನ ಹಾಡಾಗ್ಲಿ, ಯಾವುದೇ ಸಂಗೀತ ಆಗಲಿ, ಭಾಗವತಿಗೆ ಆಗಲಿ ಅದು ಅನಾವರಣ ಆಗಬೇಕಿದ್ರೆ ಅದಕ್ಕೆ ಅದರದೇ ಆದಂಥ ಒಂದು ಸ್ವರ, ಅಷ್ಟೇ ತಾಂತ್ರಿಕತೆ ಬೇಕು. ಇದು ಇಲ್ಲಿಯನ್ನು ನಾನು ಸ್ಪಷ್ಟವಾಗಿ ನೋಡಿ, ಅಲ್ಲಿ ಇವರು ಆ ಮೈಕದ ಶಬ್ದಗಳನ್ನು ಏರಿಳಿತ ಇವರ ಕೈಯಲ್ಲಿದ್ದರೆ, ನಾನು ಹೇಳುದು ಈ ಮೈಕದ ರಿಮೋಟು ಸರ್ಕಾರದ ಕೈಯಲ್ಲಿ ಇರುವುದು ಬೇಡ. ಮೈಕದ ರಿಮೋಟ್ ಯಾರ ಹತ್ರ ಇರಬೇಕು, ಆ ಆಪರೇಟರ್ ಹತ್ರ ಇರಲಿ. ಬಟ್ ಇದು ಕಷ್ಟ ಆಗ್ತದೆ ಇನ್ನು ಮುಂದೆ. ಇದು ಯಾವುದೇ ಕಾರಣಕ್ಕೂ ಎಲ್ಲರೂ ಒಕ್ಕೊರಳಲ್ಲಿ ಈ ಸರ್ಕಾರಕ್ಕೊಂದು ಮನವಿ ಮಾಡುವಂಥದ್ದು. ಈಗ ಮಾಡಿದ್ದಾರೆ ಯಾರು, ಈಗ ಸುಪ್ರಭಾತ ಮಾಡ್ಲಿಕ್ಕೆ ಹೊರಡಿದ್ದಾರೆ, ಅವರೆಲ್ಲ ಮಾಡಲಿ, ಇನ್ನೂ ಮಾಡಲಿ ಸರ್. ನಾನು ಹೇಳುದು ನೋಡಿ, ಗ್ರಾಮಾಂತರ ಪ್ರದೇಶದಲ್ಲಿ ಅನೇಕ ದೇವಸ್ಥಾನಗಳಲ್ಲಿ ಮುಜರಾ ಇಲಾಖೆಯಿಂದ 1-2 ಜನವನ್ನು ನೇಮಿಸಿ ಎಲ್ಲ ಕಡೆ ಮೈಕ್ಗಳನ್ನು ಹಾಕಿ ಎಲ್ಲ ದೇವಸ್ಥಾನಗಳಲ್ಲಿ ಸುಪ್ರಭಾತ ಅಲ್ಲ ಉಪನ್ಯಾಸಗಳು, ಶ್ಲೋಕಗಳು, ಪಠನಗಳು, ಭಜನೆಗಳು ನಡಿಲಿ. ಯಾಕೆ ನಡಿಬೇಕಂತ ಹೇಳಿದರೆ, ಇವತ್ತು ನಾವು ಈ ಸ್ಥಿತಿಗೆ ಬಂದದ್ದು ನಮಗೆ ಸಾಮಾನ್ಯ ಧಾರ್ಮಿಕ ಚಿಂತನೆಯ ಪ್ರಾಥಮಿಕ ಶಿಕ್ಷಣವು ನಮ್ಮಲ್ಲಿ ಇಲ್ಲದ ಕೊರತೆಯಿಂದಾಗಿ ಇವತ್ತು ನಿಮ್ಮ ಮಾತಿಗೆ ನಾವು ಕುಣಿತಾ ಇದ್ದೇವೆ. ನಮಗೇನು ಏನು ಬೇಕು, ಒಂದು ಅರ್ಧ ಗಂಟೆ ಧಾರ್ಮಿಕ ಉಪನ್ಯಾಸವನ್ನು ಕೊಡುವಂತಾಗಲಿ. ಯಾಕಂತ ಹೇಳಿದರೆ ಈಗ ಧಾರ್ಮಿಕ ಉಪನ್ಯಾಸ ಕೊಡಲಿಕ್ಕೆ ಸಮಸ್ಯೆ ಇಲ್ಲ. ಎಲ್ಲ ಗ್ರಾಮಾಂತರ ಪ್ರದೇಶ ಅನೇಕ ಪುರೋಹಿತರುಗಳೆಲ್ಲ ಇದ್ದಾರೆ. ಈಗ ನಿತ್ಯ ನಿಮ್ಮ ಮನೆಯಲ್ಲಿ ಈಗ ಭಾಗವತ ಆಗಬೇಕಿದ್ರೆ 5 ಲಕ್ಷ ರೂಪಾಯಿ ಹಾಕ್ತಾರೆ ಅಲ್ವೇ. ಅದರ ಬದಲು ಅರ್ಧ ಗಂಟೆ ಇದಕ್ಕೆ ಟೈಮ್ ಕೊಡಲಿ. ಅರ್ಧ ಗಂಟೆ ಜನರಿಗೆ ಹೋಮ ಮಾಡೋದು ಹೇಗೆ, ನಾವು ಪೂಜೆ ಮಾಡೋದು ಹೇಗೆ, ಅಲ್ಲ ನಾವು ಯಾಕೆ ಮಾಡಬೇಕು. ಎಷ್ಟೋ ಜನ ಮನೆಯಲ್ಲಿ ಇವತ್ತು ವರ್ಷಂಪ್ರತಿ ಗನೋಮ ಆಗ್ತದೆ, ಆದರೆ ಮಂಡಲ ಹಾಕೋದು ಯಾಕೆ ಅದಕ್ಕಂತ ಕೇಳಿದರೆ ಆ ಮನೆಯವನಿಗೆ ಗೊತ್ತಿಲ್ಲ. ನಾನು ಹೇಳೋದು ಅದಕ್ಕೆ ಹಲಸಿನ ಕಟ್ಟಿಗೆ ಯಾಕೆ ಹಾಕೋದು, ಅದಕ್ಕೆ ಬೇರೆ ಹವಿಸನ್ನು ಯಾಕೆ ಹಾಕೋದು, ಇದರ ಉದ್ದೇಶ ಏನು, ನಿನ್ನ ಸಂಕಲ್ಪ ಏನಂತ ಹೇಳಿದ್ರೆ ಅದರ ಏನು ಸ್ಥೂಲ ಗೊತ್ತಿಲ್ಲ. ನಾನು ಯಾಕೆ ಹೇಳೋದು ಅಂತ ಹೇಳಿದರೆ, ಇಂಥ ಮೈಕ್ಗಳ ಮುಖಾಂತರ 5 ಗಂಟೆಯಿಂದ 6 ಗಂಟೆಯವರೆಗೆ ಆವಾವ ಜಾಗದಲ್ಲಿ ಒಂದು ಅನುಭವದ ಧಾರ್ಮಿಕ ಚಿಂತನೆಯನ್ನು ಕೊಡುವಂಥ ಕೆಲಸಗಳಾಗಲಿ. ಅದರ ಜೊತೆಗೆ ಮೈಕನ್ನು ಸರ್ಕಾರ ಮುಟ್ಟುವುದು ಬೇಡ. ಇಲ್ಲಿ ಯಕ್ಷಗಾನಗಳು, ನಾಟಕಗಳು ಇದನ್ನು ನಡೆಯುವುದು ನಡೀಲಿ. ಆದರೆ ನಮ್ಮ ಮಾನವೀಯತೆ ಮತ್ತೆ ನಮ್ಮ ಚಿಂತನೆಗೆ ಸರಿಯಾಗಿ ಯಾವ ಕಡೆ ನಿಲ್ಲಿಸಬೇಕು, ಸೌಂಡ್ ಎಷ್ಟು ಬೇಕು, ಅದು ನಮಗೆ ಮಾನವೀಯತೆಗೆ ಬಿಟ್ಟದ್ದು. ಅದು ಒಂದು ಕಡೆಗೆ ಆಸ್ಪತ್ರೆ ಇದೆ, ಕಡಿಮೆ ಮಾಡೋಣ. ಮಸೀದಿ ಇದ್ರು ಕಡಿಮೆ ಮಾಡಲೇಬೇಕು, ದೇವಸ್ಥಾನ ಇದ್ರು, ಚರ್ಚ್ ಇದ್ರು ಕಡಿಮೆ ಮಾಡಬೇಕು. ಯಾಕಂತ ಹೇಳಿದ್ರೆ ಅದು ನಾವು ಆ ಥರ ಮಾಡಿದಾಗ
ಮಾತ್ರ ವ್ಯವಸ್ಥೆ ಸರಿಯಾಗಬಹುದು. ನೋಡಿ, ಈಗ ಉದಾಹರಣೆಗೆ ಚರ್ಚಲ್ಲಿ ಗಂಟೆ ಎಳಿತಾರೆ. ಈ ಗಂಟೆ ಮಧ್ಯಾಹ್ನದ ಹೇಳಿದ್ರೆ ಅದು ನಿತ್ಯದ ಗಂಟೆ ಅಂತ ಗೊತ್ತಾಗ್ತದೆ. ಅಲ್ಲದ ಸಮಯದಲ್ಲಿ ಗಂಟೆ ಬಂದಾಗ ಎಲ್ಲರಿಗೂ ಗೊತ್ತಾಗ್ತದೆ ಒಂದು ಮರಣ ಆಗಿದೆ, ಒಂದು ಏನೋ ಆಗಿದೆ. ನೋಡಿ ಈ ಸೂಕ್ಷ್ಮತೆ ನೋಡಿ. ಈ ಶಬ್ದಗಳು ಯಾವತ್ತೂ ಅನೇಕ ಶಬ್ದಗಳು, ಕೆಲವು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವಂಥ ಶಬ್ದಗಳು ಇದೆ. ಶಂಖನಾದ ಇರ್ಬೋದು, ಘಂಟನಾದ ಇರ್ಬೋದು, ಇದೆಲ್ಲ ನಾದಕ್ಕೂ ವೈಜ್ಞಾನಿಕವಾದ ಕಾರಣಗಳಿದೆ. ಆದ್ದರಿಂದ ದಯವಿಟ್ಟು ಈ ನಾಟಕ ಆಟ ಒಂದಷ್ಟು ಬಡ ಕುಟುಂಬಗಳು ಬದುಕುವ ಪರಿಸ್ಥಿತಿ, ಈ ಸಮಸ್ಯೆಯಿಂದ ದೊಡ್ಡ ಗೊಂದಲ ಒಂದು ಸೃಷ್ಟಿಯಾಗ್ತದೆ ಖಂಡಿತ. ಇದು ಬಡ್ಡೂರವರೇ ಈಗ ತಮ್ಮಣ್ಣ ಶೆಟ್ಟಿಯವರು ಹೇಳಿರುವಂಥ ವಿಚಾರಗಳು ಈಗ ದೇವಸ್ಥಾನದಲ್ಲೋ ಮಠ ಮಂದಿರಗಳಲ್ಲೋ ಪ್ರವಚನಗಳು ಸುಪ್ರಭಾತಗಳು ನಿರಂತರವಾಗಿ ನಡೀಲಿ ಅಂತ ಮುಸಲ್ಮಾನರಿಗೆ ಸಮಸ್ಯೆ ಉಂಟಾ? ನಮಗೇನಪ್ಪ ಸಮಸ್ಯೆ? ಎಲ್ಲ ಸಮಸ್ಯೆ ಮುಸಲ್ಮಾನರಿಗೂ ಇಲ್ಲ, ಹಿಂದೂಗಳಿಗೂ ಇಲ್ಲ. ಎಲ್ಲಿ ಇಲ್ಲ, ಮುಸಲ್ಮಾನರಿಗೂ ಇಲ್ಲ, ಹಿಂದೂಗಳಿಗೂ ಇಲ್ಲ. ಅಂದರೆ ಈ ಸರ್ಕಾರ ಉಂಟಲ್ಲ, ಅಲ್ಲಿ ಅವರು ಆಲೋಚನೆ ಮಾಡಿಕೊಳ್ಬೇಕು. ಸಮಾಜಕ್ಕೆ ಧಾರ್ಮಿಕ ಚಟುವಟಿಕೆಗಳು ಬೇಕು, ಮನೋರಂಜನೆ ಚಟುವಟಿಕೆಗಳು ಬೇಕು, ಇನ್ನಿತರ ಚಟುವಟಿಕೆ ಬೇಕು. ಎಲ್ಲದಕ್ಕೂ ಮೈಕ್ ಯೂಸ್ ಮಾಡುವುದು ಒಂದು ಪದ್ಧತಿಯಾಗಿ ಹೋಗಿದೆ. ಮೈಕ್ ಇಲ್ಲದೆ ಈಗ ಯಾವುದೊಂದು ಕಾರ್ಯಕ್ರಮ ಮಾಡಿದರೆ ಅದೊಂದು ಗೌಣವಾಗ್ತದೆ. ಅದು ಯಾಕೆಂದರೆ ಅದಕ್ಕೆ ಈಗಿನ ಜನ್ರೇಷನ್ ಒಗ್ಗಿಕೊಂಡು ಬಿಟ್ಟಿದೆ. ಅದು ನಡೆಯಲಿ, ಅದನ್ನು ಮೇಕಪ್ ಮಾಡಿ ಚೆಂದ ಮಾಡಬೇಕೇ ಹೊರತು ಸರ್ಜರಿ ಮಾಡಿದರೆ ಏನಾಗ್ತದೆ, ವಿಕಲಾಂಗ ಆಗ್ತದೆ. ಆ ರೂಪವನ್ನು ಕೆಡಿಸಿ ಇವರು ಸಮಾಜವನ್ನು ಹಾಳು ಮಾಡ್ತಾ ಇದ್ದಾರೆ. ಇವರು ಆಲೋಚನೆ ಮಾಡಬೇಕು, ಇಷ್ಟು ಕಲಿತವರು ಇವರು ಏನು. ಈಗ ಇದೆಲ್ಲ ಒಂದು ವಿವಾದ ಅಥವಾ ಈ ರೀತಿಯ ಮತ್ತೆ ಗೈಡ್ಲೈನ್ಸ್ ಎಲ್ಲ ಬರಲಿಕ್ಕೆ ಕಾರಣ ಈಗ ಕಳೆದ ಒಂದು ತಿಂಗಳಿಂದ ಇಲ್ಲಿ ಗದ್ದಲ ಎಬ್ಬಿಸಿದವರು ಬೇರೆ ಇದ್ದಾರೆ. ಗದ್ದಲ ಎಬ್ಬಿಸಿದವರದೆಲ್ಲ ಟಾರ್ಗೆಟ್ ಏನಿತ್ತು, ಮಸೀದಿಯಲ್ಲಿದ್ದ ಮೈಕವನ್ನು ಕೆಳಗಿಳಿಸಬೇಕು ಅಂತ ಒಂದೇ ನೇರವಾಗಿ ಹೇಳಿಕೊಂಡು ಬಂದು, ಇಲ್ಲದ್ರೆ ನಾವು ಮಸೀದಿ ಎದುರು ಹನುಮಾನ್ ಚಾಲಿಸ್ ಪಠಿಸ್ತೇವೆ ಅಥವಾ ಏನು ಪ್ರತಿಭಟನೆ ಮಾಡ್ತೇವೆ, ಈ ರೀತಿಯೆಲ್ಲ ಹೇಳಿಕೊಂಡು ಬಂದವರು ಇದ್ದರು. ಈಗ ತಮ್ಮಣ್ಣ ಶೆಟ್ರೆ, ಈಗ ನಮಗೆ ಮಸೀದಿಯ ಮೇಲೆ ಮಾತ್ರ ನಮ್ಮ ಕಣ್ಣು. ಈಗ ನೀವು ಹೇಳಿದ್ರಿ ದೇವಸ್ಥಾನದಲ್ಲೂ ಅಲ್ಲಿ ಹನುಮಾನ್ ಚಾಲಿಸ್ ಇರ್ಬೋದು, ಭಕ್ತಿಗೀತೆ ಇರ್ಬೋದು ಅಥವಾ ಶ್ಲೋಕ ಇರ್ಬೋದು, ಪಠಿಸಲಿ, ಅದು ಬೇಕು ಅಂತ. ಈಗ ನಾವು ಬರೀ ಇನ್ನೊಬ್ಬರಾದ ಧರ್ಮವನ್ನು ತೋರಿಸಿ ಅಲ್ಲಿ ಹಾಗೆ ಆಗಿದೆ, ಇಲ್ಲಿಗೆ ಆಗಬೇಕು, ಅಲ್ಲಿ ಹಾಗೆ ಆಗಿದೆ, ಇಲ್ಲಿಗೆ ಆಗಬೇಕು ಅಂತ ಹೇಳಿಕೊಂಡು ಹೋದರೆ ಇಂತಹ ಸನ್ನಿವೇಶಗಳು ಸೃಷ್ಟಿಯಾದಾಗ ಈಗ ಅದನ್ನು ಯಾವ ರೀತಿ ಅದನ್ನು ಇದು ಮಾಡೋದು ಸರ್? ಇದು ನಿದ್ದೆ ಬಂದವನನ್ನು ಎಬ್ಬಿಸಲಿಕ್ಕೆ ಆಗ್ತದೆ, ನಿದ್ದೆ ಬಂದಾಗೆ ಮಾಡಿದವನನ್ನು ಎಬ್ಬಿಸಲಿಕ್ಕೆ ಕಷ್ಟ. ಇಲ್ಲಿ ಏನಂತ ಹೇಳಿದೆ, ಈ ಸ್ಪರ್ಧೆಗಳ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಸಮಸ್ಯೆಗಳನ್ನ ಈಗ ಏನು ಸೃಷ್ಟಿ ಮಾಡ್ತಾ ಹೋಗುವುದು ನನಗೆ ಸರಿ ಕಾಣುವುದಿಲ್ಲ. ಯಾಕೆಂತ ಹೇಳಿದ್ರೆ ಇದು ನಾವೆಲ್ಲರೂ ಆಲೋಚನೆ ಮಾಡಬೇಕು. ಇದು ಎಲ್ಲವೂ ನಿನ್ನೆ ಮೊನ್ನೆ ಆರಂಭ ಆದದ್ದು ಅಲ್ಲ. ಇದರೊಟ್ಟಿಗೆ ಗೊತ್ತಾಯ್ತು ಎಲ್ಲ ವಿಚಾರಗಳು. ಅದರ ಬದಲು ಅಲ್ಲಿ ನನ್ನ ಸ್ಪಷ್ಟ ಅಲ್ಲಿಯ ಮೈಕಗಳನ್ನು ಕೆಳಗಿಡ್ತಾರ ಬಿಡ್ತಾರ ನನಗೆ ಬಿಟ್ಟ ವಿಷಯ ಅಲ್ಲ, ನನಗೆ ಅದು ಇದಿಲ್ಲ. ನಾನು ಹೇಳುದು ನಮ್ಮ ಇಲ್ಲಿಯ ಈಗ ಎಲ್ಲರ ಹತ್ರ ಜ್ಞಾನ ತುಂಬಬೇಕಿದ್ರೆ ಮತ್ತೆರಡು ಮೈಕಗಳು ಹೋಗ್ಬೇಕು ಮೇಲೆ ದೇವಸ್ಥಾನಗಳಿಗೆ. ಮತ್ತೆ ಎಷ್ಟೋ ಕಡೆಗಳಲ್ಲಿ ಏರ್ಬೇಕಂತ ಹೇಳೋದು. ಆಯ್ತು, ಇನ್ನೆರಡು ಮೈಕ್ ಹೇಳಲಿಕ್ಕೆ ಇನ್ನೊಂದು ಮೂಲ ಪ್ರಶ್ನೆ. ಈಗ ತಮ್ಮಣ್ಣ ಶೆಟ್ರೆ, ಈಗ ಮೊಹಮ್ಮದ್ ಬಡ್ಡೂರವರಿಗೆ ಅದರ ಬಗ್ಗೆ ಕೂಡ ಅನುಭವಗಳು ಇರಬಹುದು ಹಿರಿಯರಾಗಿರುವುದರಿಂದ. ನಾವು ನಮ್ಮ ಕರಾವಳಿ ಜಿಲ್ಲೆಯನ್ನೇ ನೋಡಿಕೊಳ್ಳುವ, ನಿಮಗೆ ಒಂದು 8-10 ದೇವಸ್ಥಾನಗಳ ಹೆಸರನ್ನು ನಾವು ಹೇಳಬಹುದು. ದೊಡ್ಡ ಖ್ಯಾತ ಪುರಾಣ ಪ್ರಸಿದ್ಧ ಅಥವಾ ಭಾರಿ ದೊಡ್ಡ ಆದಾಯ ಬರುವಂಥ ದೇವಸ್ಥಾನಗಳು, ಜೊತೆಗೆ ಸರ್ಕಾರ ಹೇಳುವಂಥ ಎ ಗ್ರೇಡ್ ದೇವಸ್ಥಾನಗಳು ಅಂತ. ಎ ಗ್ರೇಡ್ 25 ಲಕ್ಷಕ್ಕಿಂತ ಹೆಚ್ಚು ಆದಾಯ ಬರುವಂಥದ್ದು ವಾರ್ಷಿಕವಾಗಿ ಎ ಗ್ರೇಡ್ ದೇವಸ್ಥಾನ. ಅದಕ್ಕಿಂತ ಕೆಳಗೆ ಅಂದರೆ 10 ಲಕ್ಷ ತನಕ ಆದಾಯ ಬರುವಂಥದ್ದು ಬಿ ಗ್ರೇಡ್ ದೇವಸ್ಥಾನಗಳು. ಅದಕ್ಕಿಂತಲೂ ಕೆಳಗೆ ಆದಾಯ ಬರುವಂಥದ್ದು ಸಿ ಗ್ರೇಡ್ ದೇವಸ್ಥಾನಗಳು ಅಂತ. ಇವೆಲ್ಲ ಮುಜರಾಯಿ ಇಲಾಖೆ ಮಾಡಿರುವಂಥ ಒಂದು ಲೆಕ್ಕಾಚಾರಗಳು. ಇನ್ನೂ ಒಂದಷ್ಟು ದೇವಸ್ಥಾನಗಳು, ಹಳ್ಳಿಯ ದೇವಸ್ಥಾನಗಳು, ಗ್ರಾಮೀಣ ಭಾಗದ ದೇವಸ್ಥಾನಗಳು, ಅದು ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಒಳಪಟ್ಟಿಲ್ಲ. ಆಯಾಯ ಸಮುದಾಯದವರು, ಆಯಾಯ ಕಮಿಟಿಯವರು ಅದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಇವತ್ತಿಗೆ ಕೂಡ ದಕ್ಷಿಣ ಕನ್ನಡ, ಗ್ರಾಮೀಣ ಉಡುಪಿ ಜಿಲ್ಲೆಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಎಷ್ಟೋ ಸಣ್ಣ ಪುಟ್ಟ ದೇವಸ್ಥಾನಗಳು ಅವರ ವಾರ್ಷಿಕ ಮೇಂಟೆನೆನ್ಸ್ ಮಾಡಲಿಕ್ಕೆ ದುಡ್ಡು ಇಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ ಉಂಟು. ಅಲ್ಲಿರುವಂಥ ಅರ್ಚಕರಿಗೆ ಒಂದು ಒಳ್ಳೆಯ ಸಂಬಳವನ್ನು, ಗೌರವದ ಸಂಬಳವನ್ನು ಕೊಡಲಿಕ್ಕೆ ಕಷ್ಟಪಡುವಂಥ ದೇವಸ್ಥಾನಗಳು ಈ 2 ಜಿಲ್ಲೆಯಲ್ಲಿ ಲೆಕ್ಕ ಮಾಡಿದರೆ 100ಕ್ಕಿಂತ ಜಾಸ್ತಿ ಉಂಟು.
100ಕ್ಕಿಂತ ಜಾಸ್ತಿ ಉಂಟು. ಇಂಥ ಸನ್ನಿವೇಶ, ಇಂಥ ಪರಿಸ್ಥಿತಿ ಉಂಟು. ಸೊ ಇಲ್ಲಿ ನೀವು ಅಂಥ ದೇವಸ್ಥಾನಗಳ ಅಭಿವೃದ್ಧಿ ಬಗ್ಗೆ ನೀವು ಏನು ಚಿಂತನೆ ಮಾಡಬಹುದಿತ್ತು ಅಥವಾ ಆ ದೇವಸ್ಥಾನಗಳ ಆರ್ಥಿಕ ಸ್ಥಿತಿಗತಿಯನ್ನು ಮೇಲಕ್ಕೆ ತರುವ ಬಗ್ಗೆ, ಅಥವಾ ಆ ದೇವಸ್ಥಾನಗಳಿಗೆ ಒಂದು ತ್ರಿಕಾಲ ಪೂಜೆ ಅಂತ ನಾವು ಹೇಳ್ತೇವೆ, 3 ಹೊತ್ತಿನ ಪೂಜೆ, ಅದಕ್ಕೆ ಬೇಕಾದಂಥ ಅರ್ಚಕರ ನಿಯುಕ್ತಿ, ನೇಮಕ, ಇದರ ಬಗ್ಗೆ ಎಲ್ಲ ಚರ್ಚೆ ಮಾಡಬೇಕಾಗಿತ್ತು ಇಲ್ವಾ? ನೀವು ಹೇಳಿ. ಖಂಡಿತ ಮಾಡಬೇಕಿತ್ತು. ಮಾಡಲಿಕ್ಕೆ ಎಲ್ಲಿಯೂ ಈಗ ಏನಂತ ಕೆಲವೊಂದು ಮಾತಿದೆ, ಧಾರ್ಮಿಕ ನಾಯಕರೆಲ್ಲರೂ ದೈವ ಭಕ್ತರಲ್ಲ ಅಂತ. ಧಾರ್ಮಿಕ ನಾಯಕರೆಲ್ಲರೂ ದೈವ ಭಕ್ತರಲ್ಲ ಹಾಗಂತೇಳಿ ಇದು ನಾನು ಯಾಕೆ ಹೇಳ್ತಾನೆ, ಇದೊಂದು ಈಗ ಅವರಿಗೆ ಎಲ್ಲಿ ದೊಡ್ಡ ದೊಡ್ಡ ಇನ್ಕಮ್ ಬರ್ತಾ ಇದೆ, ಇದರ ಬೆನ್ನಿಂದ ಇದರ ಬೆತ್ತೆ ಯಾವ ಚಿಂತನೆಯನ್ನು ಅದು ಮಾತ್ರ ಅಲ್ಲ, ಸಾಧಾರಣ ಎಲ್ಲಾ ಕಡೆ ನೋಡಿ. ಒಂದು ಈಗ ನಮ್ಮ ಹತ್ರ ಹಣ ಎಷ್ಟಿಲ್ಲ, ಎಷ್ಟೋ ದೇವಸ್ಥಾನಕ್ಕೆ ನಾನು ಅನೇಕ ವೇದಿಕೆಯಲ್ಲಿ ಹೇಳಿದ್ದೇನೆ, ಈಗ ಇದು ಗಂಧದ ಬದಲು ಕೆಮಿಕಲ್ ಕೊಡ್ತಾರೆ. ಕೆಲವು ಜಾಗದಲ್ಲಿ ನೋಡಿ, ಕೆಲವು ಸ್ಥಳದಲ್ಲಿ ಎಲ್ಲ ಅವರ ವೈಜ್ಞಾನಿಕ ಕಟ್ಟಡಗಳನ್ನು ಕಟ್ಟುವುದು. ಈಗ ನೀವು ಕೆಲವು ದೇವಸ್ಥಾನಗಳಲ್ಲಿ ಇವತ್ತಿಗೂ ಸರಿಯಾದ ಬಾತ್ರೂಮ್ ಟಾಯ್ಲೆಟ್ ವ್ಯವಸ್ಥೆಗಳಿಲ್ಲ. ಅನೇಕ ನಾವು ಯಾಕಂತ ಹೇಳಿದ್ರೆ ಇದರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ, ಅನೇಕ ನಮಗೆ ಸಮಸ್ಯೆಗಳ ಜಾಸ್ತಿ ಇದೆ. ಈಗ ಇದರ ಬಗ್ಗೆ ಒಂದಷ್ಟು ಗಮನ ಕೊಟ್ಟರೆ ಜನರಿಗೆ ಒಳ್ಳೇದಾಗ್ತದೆ. ಅದಕ್ಕೆ ಒಂದೇ ಕಾರಣ ಸರ್, ನಾನು ಹೇಳುವಂಥದ್ದು, ಮೊನ್ನೆ ಅವರು ಆರಂಭಿಸಿದ ಯಾವುದು ಸುಪ್ರಭಾತ ಏನಿದೆಯಾ, ಅಭಿಯಾನ ಇದೆಯಾ, ಇದರ ಮೂಲಕ ನಮಗೆ ಆ ದಿನಕ್ಕೆ 1 ಗಂಟೆ ನಾವು ಇದಕ್ಕೆ ಜನರಿಗೆ ಕೊಡುವಂಥ ಕೆಲಸ ಆಗಲೇಬೇಕು. ಮೈಕವನ್ನು ಇಳಿಸುವ ಬದಲು 4 ಮೈಕಗಳು ಏರಿದಾಗ ಮಾತ್ರ ಎಲ್ಲರಿಗೂ ಈ ಸಮಸ್ಯೆಗಳನ್ನು ಹೇಳುವಂಥ ಒಂದು ವ್ಯವಸ್ಥೆ ಆಗಬಹುದು. ಯಾಕಂತ ಹೇಳಿದ್ರೆ ನೀವು ನೋಡಿದ್ರೆ ಅನೇಕ ದೇವಸ್ಥಾನಗಳ ಪರಿಸ್ಥಿತಿಯನ್ನು ಈಗ ಈ ವೇದಿಕೆಯಲ್ಲಿ ಹೇಗೆ ನನಗೆ ಅದು ಕೆಲವು ಸಲ ಅದು ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಬೇಜಾರಾಗಿದೆ. ಯಾಕಂದ್ರೆ ನಾನು ಸೂಕ್ಷ್ಮವಾಗಿ ನೋಡಿ ಬಂದಿದ್ದೇನೆ. ಈಗ ಬಾತ್ರೂಮಿನ ಪರಿಸ್ಥಿತಿ, ಸ್ನಾನಗೃಹಗಳಿರ್ಬೋದು, ಒಂದು ವೇಳೆ 4-5 ಅಲ್ಲಿ ಬಾತ್ರೂಮ್ ಇದ್ರೂ ಸ್ವಚ್ಛ ಇಲ್ಲ, ಅದಕ್ಕೊಂದು ನೇಮಕ ಮಾಡುವ ಪರಿಸ್ಥಿತಿ ಇಲ್ಲ. ಬರೀ ಹಣದ ಲೆಕ್ಕಾಚಾರ, ಲಾಭದ ಲೆಕ್ಕಾಚಾರ ಅಲ್ಲದೆ ಎಲ್ಲವೂ ಸೋರಿಕೆ ಆಗ್ತಾ ಇದೆ. ಎಲ್ಲ ಕಟ್ಟಿದಂಥ ಕಟ್ಟಡಗಳು, ನೀವು ಆ ಜಾಗ ಹೇಳುದಿಲ್ಲ, ಒಂದು 5-6 ಲೀಸ್ಟಿನ ಮುಂದಿನ ದಿನಗಳು ನಾನು ಬೇಕಾದ್ರೆ ಕೊಡ್ತೇನೆ ನಿಮಗೆ. ಎಲ್ಲ ಅಲ್ಲಿರುವಂಥ ಉಪಕಟ್ಟಡಗಳಲ್ಲೆಲ್ಲ ಒಳಗಡೆ ನೀರು ಸೋರ್ತಾ ಇದೆ. ಇಂಥ ಪರಿಸ್ಥಿತಿಗಳು ಇದಾವೆ. ಇದರನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿತ್ತು. ನಾವು ಬೇರೆ ಸಮುದಾಯದಲ್ಲಿ ಹಾಗೆ ಉಂಟು, ಇನ್ನೊಂದು ಧರ್ಮದಲ್ಲಿ ಹೀಗೆ ಉಂಟು ಅನ್ನುವಂಥ ಅದು ಪ್ರಧಾನ ವಿಚಾರ ಅಲ್ಲ ಅಂತ ನಿಮ್ಮ ಆಶಯ. ಎಸ್, ಇದು ಮೊಹಮ್ಮದ್ ಬಟೂರ್ ಅವರೇ, ಈಗ ಈ ಆಜಾನ್ ಕೊಡುವುದು ಅದನ್ನು ವಾಲ್ಯೂಮ್ ಕಡಿಮೆ ಮಾಡಿದರೆ ಸಮಸ್ಯೆ ಆಗ್ತದಾ? ನೋಡಿ, ಮೈಕ್ ಇಲ್ಲದಾಗ ಕೂಡ ಆಜಾನ್ ಕೊಟ್ಟಿದ್ದಾರೆ. ಸಮಸ್ಯೆ ಆಗಿದೆ? ಸಮಸ್ಯೆ ಆಗಲಿಲ್ಲ. ಮೈಕ್ ಬಂದಾಗ ಕೂಡ ಆಜಾನ್ ಕೊಡ್ತಾರೆ. ಸಮಸ್ಯೆ ಆಗಿದೆ? ಆಗಲಿಲ್ಲ. ಸಮಸ್ಯೆಯನ್ನು ಹುಟ್ಟುಹಾಕುವವರ ಸಮಸ್ಯೆಯನ್ನು ನೀವು ಮುಗಿಸಿ ಮೊದಲು. ಸಮಸ್ಯೆಯನ್ನು ಹುಟ್ಟುಹಾಕುವವರ ಸಮಸ್ಯೆ. ಈ ಪತ್ರಕರ್ತರು ಅಥವಾ ಮೀಡಿಯಾದಲ್ಲಿ ಕೂಡ ನೋಡಿ, ಗೋಧಿ ಮೀಡಿಯಾಗಳಿವೆ. ಇವರನ್ನು ಹುರಿದೆಬ್ಬಿಸುವರು. ಕೋಮುವಾದ ಪರಿಸ್ಥಿತಿ ಎಲ್ಲಿಗೆ ಹೋಗ್ತದೆ ಅಂದರೆ, ತಲೆಗೆ ಹೊಯ್ದ ನೀರು ಕಾಲಿಗೆ ಬರಲೇಬೇಕು. ಶ್ರೀಲಂಕಾವನ್ನು ನೋಡಿ, ಒಮ್ಮೆ ನೋಡಿ. ಆ ಪರಿಸ್ಥಿತಿಯನ್ನು ಇಲ್ಲಿ ತರಲಿಕ್ಕೆ ನೀವು ಆಶೆ ಪಡ್ತೀರಾ? ಧರ್ಮಗಳ ನಡುವೆ ಕಲಹ ಎದ್ದು ಮತ್ತೆ ಕೋಮು ದ್ವೇಷದಿಂದಲೇ ಅಲ್ವಾ ಅಲ್ಲಿ ಬಂದದ್ದು? ಅಲ್ಲ, ನಮ್ಮ ಕಣ್ಣ ಮುಂದೆ ಇದೆ ಅಲ್ವಾ? ಅದನ್ನು ಇಲ್ಲಿ ತರ್ತೀರಾ? ಸಂಪೂರ್ಣ ಬಡವರು ನಾಶ ಆಗ್ತಾರೆ. ಅದು ಬರ್ಲಿಕ್ಕೆ ಕೂಡ್ದು ನಾವೆಲ್ಲರೂ ಪ್ರಾರ್ಥಿಸಬೇಕು, ಆ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಾರದೇ ಇರಲಿ ಅಂತೇಳಿ. ಬಂದರೆ ಇವರೆಲ್ಲ ಓಡಿಬಿಡ್ತಾರೆ, ಹೆಲಿಕಾಪ್ಟರ್ ಫ್ಲೈಟ್ ಹತ್ತಿ ಓಡಿಬಿಡ್ತಾರೆ, ಅಧಿಕಾರಸ್ಥರು ಓಡಿಬಿಡ್ತಾರೆ. ಇವರ ಈ ಜನಸಾಮಾನ್ಯರು ಸಾಯ್ತಾರೆ, ಆಹಾರ ಇಲ್ಲದೆ ಸಾಯ್ತಾರೆ, ಪೆಟ್ಟು ಮಾಡಿಕೊಂಡು ಸಾಯ್ತಾರೆ. ಸತ್ತದ್ದು ಸಾಕಾಗುವುದಿಲ್ವಾ? ಸಮಸ್ಯೆ ಅದಲ್ಲ, ಮೈಕ್ ಸಮಸ್ಯೆ ಅಲ್ಲ, ಧರ್ಮ ಸಮಸ್ಯೆ ಅಲ್ಲ, ಯಾವುದು ಸಮಸ್ಯೆ ಅಲ್ಲ, ಸಮಸ್ಯೆ ಇವರು. ಅದಕ್ಕಾಗಿ ನಾನು ಹೇಳೋದು, ಎಲ್ಲ ಸ್ಥಾನದಲ್ಲಿ ಇದೊಂದು ಮೌಲ್ಯ ಸ್ಥಾನ ಇರಲಿ, ಅಥವಾ ಪೂಜಾರಿ ಸ್ಥಾನ ಇರಲಿ, ಅಥವಾ ಈ ಸ್ಥಾನ ಇರಲಿ, ರಾಜಕೀಯ ಸ್ಥಾನ ಇರಲಿ, ಅದಕ್ಕೆ ಎಲ್ಲ ಕಡೆಗೆ ಅರ್ಹರನ್ನು ನಾವು ಕೊಂಡೋಗಿ ಕೂರಿಸಿದಾಗ. ಎಸ್, ಈಗ ಬಡ್ಡೂರವರೇ,
ಈಗ ಸರ್ಕಾರ, ಈಗ ನಾನು ಆರಂಭದಲ್ಲಿ ಕೂಡ ಹೇಳಿದೆ, ಇದು 2005ರಲ್ಲಿ ಸುಪ್ರೀಂ ಕೋರ್ಟಿದೆ ಗೈಡ್ಲೈನ್ಸ್ ಇತ್ತು. ಅಂದರೆ ದೇಶದ ಅನೇಕ ರಾಜ್ಯಗಳಲ್ಲಿ ಅನೇಕ ಮಂದಿ ಪ್ರಶ್ನೆ ಮಾಡಿದ್ದರು ಲೌಡ್ ಸ್ಪೀಕರ್ ಬಗ್ಗೆ. ಒಟ್ಟು ಸಾರ್ವಜನಿಕ ಪ್ರದೇಶಗಳಲ್ಲಿ ಮೈಕ್ ಅನ್ನು ಜೋರಾಗಿ ಬಳಸಿಕೊಳ್ಳೋ ಬಗ್ಗೆ ಪ್ರಶ್ನೆ ಇತ್ತು. ಸುಪ್ರೀಂ ಕೋರ್ಟ್ ಅವತ್ತು 2005ರಲ್ಲೇ ತೀರ್ಪು ಕೊಟ್ಟಿತ್ತು ಮತ್ತು ಅದರ ಬಗ್ಗೆ ಒಂದು ನೀತಿ ನಿರೂಪಣೆ ಗೈಡ್ಲೈನ್ಸನ್ನು ಆಯಾ ರಾಜ್ಯ ಸರ್ಕಾರಗಳು ಮಾಡಿಕೊಳ್ಳಬೇಕು ಮತ್ತು ತಡರಾತ್ರಿಯಲ್ಲಿ ಬಳಸಿಕೊಳ್ಳಿಕ್ಕೆ ಇಲ್ಲ ಅಂತ ಇದುವರೆಗೆ ಇತ್ತು. ಮತ್ತು ಕರ್ನಾಟಕದಲ್ಲೂ ಕೂಡ ಮೈಕ್ ನೀವು ಸಾರ್ವಜನಿಕ ಸ್ಥಳದಲ್ಲಿ ಬಳಸುವುದಿದ್ದರೆ ಅದಕ್ಕೆ ಮೈಕ್ ಪರ್ಮಿಷನ್ ಅಂತ. ಈಗ ಸಾರ್ವಜನಿಕ ರ್ಯಾಲಿ ಮಾಡೋರು ಇರ್ತಾರೆ, ಪ್ರತಿಭಟನೆ ಮಾಡೋರು ಇರ್ತಾರೆ, ಮೆರವಣಿಗೆ ಮಾಡೋರು ಇರ್ತಾರೆ, ಅವರೆಲ್ಲರೂ ಮೈಕ್ ಪರ್ಮಿಷನ್ ಅಂತ ತೆಗೊಳ್ಳಿಕ್ಕಿತ್ತು. ಲೋಕಲ್ ಪೊಲೀಸ್ ಅಥಾರಿಟಿಗೆ ಬರೆದು ಅವರು ಆ ಟೈಮ್ಗೆ ಅಂತ ಕೊಡ್ತಾ ಇದ್ರು. ಈಗ ಇದು ವಿವಾದ ಇದ್ದ ಕಾರಣದಿಂದಾಗಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ರಾಜ್ಯ ಸರ್ಕಾರದ ಗೈಡ್ಲೈನ್ಸ್ ಇತ್ತು. ಈಗ ಮತ್ತೆ ಅದನ್ನು ಒಂದಷ್ಟು ತಿದ್ದುಪಡಿ ಮಾಡಿ ಕಟ್ಟುನಿಟ್ಟು ಮಾಡಿ ಇಲ್ಲಿ ಜಾರಿಗೆ ತಂದಿದ್ದಾರೆ. ನಾನು ಆಗಲೇ ಆರಂಭದಲ್ಲಿ ಹೇಳಿದ ಹಾಗೆ ಇನ್ನು ಮುಂದೆ ಪ್ರತಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಇದನ್ನು ಕಮಿಟಿ ಇರ್ತದೆ. ಆ ಕಮಿಟಿಯ ಮುಂದೆ ನಿಮ್ಮ ಅರ್ಜಿ ಬರ್ತದೆ. ಆ ಅರ್ಜಿಯಲ್ಲಿ ಆ ಕಮಿಟಿಯಲ್ಲಿ ಇದು ಇತ್ಯರ್ಥ ಆಗುತ್ತೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಒಬ್ಬರು ಸದಸ್ಯರು, ಪೊಲೀಸ್ ಇಲಾಖೆಯಿಂದ ಒಬ್ಬರು ಅಲ್ಲಿ ಇರ್ತಾರೆ. ಸೊ ಆಮೇಲೆ ಸ್ಥಳೀಯ ನಗರ ಪಾಲಿಕೆಯ ಒಬ್ಬರು ಇಂಜಿನಿಯರ್, ಇಷ್ಟು ಜನ ಇರ್ತಾರೆ ಈ ಕಮಿಟಿಯಲ್ಲಿ. 3 ಮಂದಿಯ ಕಮಿಟಿ. ಮತ್ತು ಅವರದೊಂದು ಫಾರ್ಮ್ಯಾಟ್ ಇರುತ್ತೆ. ಆ ಫಾರ್ಮ್ಯಾಟಲ್ಲೂ ಫಿಲ್ ಮಾಡಿ ನೀವು ಸಲ್ಲಿಕೆ ಮಾಡಬೇಕು. ಅವರು ಎಸ್ ಆರ್ ನೋ ಅಂತ ಹೇಳ್ತಾರೆ. ನೀವು ಬಳಸಿಕೊಳ್ಳುವ ಜಾಗ ಅದು ಬಯಲು ಪ್ರದೇಶವೋ, ಅದು ಎಷ್ಟು ಟೈಮಿಂಗ್ಸ್, ಇದನ್ನೆಲ್ಲ ಇಟ್ಟುಕೊಂಡು. ಸೊ ಇದರ ಅಂದರೆ ಈಗೊಂದು ಸ್ಪಷ್ಟವಾದ ಗೈಡ್ಲೈನ್ಸ್ ಮತ್ತು ಇದನ್ನು ಜಾರಿ ಮಾಡಬೇಕಂತ. ಈಗ ನೋಡಿ, ಜಾರಿ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಸಚಿವರು ಕೂಡ ನಿನ್ನೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್, ಧ್ವನಿವರ್ಧಕ ವಿಚಾರದಲ್ಲಿ ಎಲ್ಲರೂ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡಬೇಕು. ಶಬ್ದ ಮಾಲಿನ್ಯ ಮಾಡಿದವರು ಯಾರೇ ಆಗಿದ್ದರೂ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರವಾಸೋದ್ಯಮ, ಪರಿಸರ ಮತ್ತು ಜೀವಿಶಾಸ್ತ್ರ ಖಾತೆ ಸಚಿವರಾಗಿರುವಂಥ ಆನಂದ್ ಸಿಂಗ್ ಅವರು ಹೇಳಿದ್ದಾರೆ ಅಂತ ಅವರು ಹೇಳಿರುವಂಥ ವಿಚಾರ ಕೂಡ. ಇದು ಬಡ್ಡೂರವರೇ, ಇಂಥ ಸಂದರ್ಭದಲ್ಲಿ ಈಗ ಬೆಳಗಿನ, ಯಾಕಂದರೆ ಇಲ್ಲಿ ಸರ್ಕಾರ ಹೇಳುವಂಥ 6 ಗಂಟೆಯ ತನಕ ನೀವು ಬಳಸಲಿಕ್ಕೆ ಇಲ್ಲ. ರಾತ್ರಿ 10ರಿಂದ ಬೆಳಗಿನ 6 ಗಂಟೆ ತನಕ ಯಾರು ಕೂಡ ಮೈಕ್ ಬಳಸಲಿಕ್ಕೆ ಇಲ್ಲ. ಬಳಸಿದ್ರೆ ಅದಕ್ಕೆ ವಿಶೇಷ ಪರ್ಮಿಷನ್ ಬೇಕು ಅಂತ. ಈಗ ಒಂದು ಕಡೆ ನಾನೀಗ ಮಂಗಳೂರಿನಲ್ಲಿ ನಿನ್ನೆ ದಿವಸ ಮಸೂದ್ ಅವರು ಕುದ್ರೋಳಿಯದು ಒಂದು ಮಸೀದಿಯ ಆ ಜಮಾತ್ನ ಅಧ್ಯಕ್ಷರು ಅವರು ಹೇಳಿದ್ರು, ನಾವು ನಿಲ್ಲಿಸಿಬಿಟ್ಟಿದ್ದೇವೆ ಅಂತ, ನಾವು ನಿಲ್ಲಿಸ್ತೇವೆ, ಆಮೇಲೆ ಸರ್ಕಾರ ಏನು ಹೇಳುತ್ತೆ ಆ ರೀತಿ ಮಾಡ್ತೇವೆ ಅಂತ. ಮಸೂದ್ ಅವರೇ, ಇದು ಬಡ್ಡೂರವರೇ, ಇಂಥ ಎಲ್ಲ ನೀತಿ ನಿರೂಪಣೆಗಳು ಬಂದಾಗ ಎಲ್ಲೋ ನಾವು ಮುಸ್ಲಿಮರೆಲ್ಲ ಸೋತೆವು ಅಂತ ಆಗತ್ತಾ? ನಾವು ಮುಸ್ಲಿಮರು ಯಾವತ್ತೂ ಸೋಲುವುದಿಲ್ಲ. ಯಾಕೆಂದರೆ ನಿಜವಾದ ಒಬ್ಬ ಮುಸ್ಲಿಂ ಇದ್ದರೆ ನಮ್ಮದು ಪ್ರಾರ್ಥನೆ ನಮ್ಮ ದೇವರೊಂದಿಗೆ ಪ್ರಾರ್ಥನೆ. ಹೌದು, ಅದಕ್ಕೆ ದಲ್ಲಾಳಿಗಳ ಅಗತ್ಯವೂ ಇಲ್ಲ, ಅದಕ್ಕೆ ಹಣದ ಅಗತ್ಯವೂ ಇಲ್ಲ, ಅದಕ್ಕೆ ಕಾಣಿಕೆ ಅಗತ್ಯವೂ ಇಲ್ಲ. ಮತ್ತು ಮುಸ್ಲಿಮರನ್ನು ಹೇಗೆ ನೀವು ಸೋಲಿಸಲಿಕ್ಕೆ ಎಷ್ಟೋ ಪ್ರಯತ್ನ ಪಡ್ಬೋದು ಕೋಮುವಾದಿಗಳು, ಆದರೆ ನಾವು ಸೋಲುವುದಿಲ್ಲ. ಅಥವಾ ಈ ಕಾನೂನುಗಳಲ್ಲಿ ನಮಗೆ ನಂಬಿಕೆ ಇಲ್ಲ. ಯಾಕೆಂದರೆ ಒಬ್ಬ ಮುಸ್ಲಿಂ ಒಂದು ಗರ್ನಲ್ ಹೊಡೆದರೆ ಸಾಕು, ಅವ ಭಯೋತ್ಪಾದಕ ಒಳಗೆ. ಮತ್ತೊಬ್ಬ ಹಿಂದೂ ಅಲ್ಲಿ ಏರ್ಪೋರ್ಟ್ಗೆ ಇಟ್ಟರು ಕೂಡ ಅವ ಮಾನಸಿಕ ರೋಗಿ. ಇನ್ನು ಮೈಕ್ ಪರ್ಮಿಷನ್ಗೆ ಕೂಡ ಮುಸ್ಲಿಮರು ಕೇಳಿದಾಗ ಏನಾದರೂ ಒಂದು ಅಡ್ಡಿ ತರ್ತಾರೆ ಅವರು. ಯಾಕೆಂದರೆ ಅವರು ಮಾಡುವುದೇ ಇದು. ಯಾಕೆ ಕಾನೂನು ಯಾರು ರಚಿಸುವುದು? ನಾವೇ ರಚಿಸುವುದು ಅಲ್ವಾ? ಈ ಕಾನೂನುಗಳೆಲ್ಲ ಬರುವುದು ಯಾವಾಗ? ಈ ಕೋಮುವಾದ ಉದ್ಭವಿಸಿದಾಗ. ಇಲ್ಲದ್ರೆ ಸಮಾನ ನ್ಯಾಯ ಇರುವುದಿಲ್ವಾ? ನಮಗೆ ಪ್ರಜೆಗಳಿಗೆ ನಮಗೆ ಸರ್ಕಾರ ಕೊಡುವ ಕಾನೂನಿಗೆ ಅವ ಹಿಂದೂ, ಇವ ಮುಸ್ಲಿಂ, ಅವ ಕ್ರಿಸ್ತ ಅಂತೇಳಿ ಉಂಟಾ? ಇಲ್ಲ. ಸರ್ಕಾರ ಮತ್ತು ಪ್ರಜೆಗಳ ಮಧ್ಯೆ ಇರುವಂತಹ ಒಂದು ಸಂಬಂಧ ಅದು ಅಲ್ವಾ? ಅದೇ ರೀತಿ ಸರ್ಕಾರ ಕೊಡುವ ಅನುದಾನಕ್ಕೂ ಕೂಡ ಅಲ್ಲಿ ಜಾತಿ ಮತ ಉಂಟಾ? ಇಲ್ಲ. ಅದನ್ನು ಸರಿ ಕೊಡುವಾಗ ಅಂಥ ಒಂದು ಸರ್ಕಾರ ಇದ್ದಾಗ ನಮ್ಮಲ್ಲಿ ಸಮಸ್ಯೆ ಏನುಂಟು? ಯಾಕಂದರೆ ಸರ್ಕಾರ ಕಟ್ಟಲಿಕ್ಕಾಗಿಯೇ ಈ ಸಮಸ್ಯೆಗಳನ್ನು ಹುಟ್ಟಿ ಹಾಕುವಾಗ ಇಂಥದ್ದೆಲ್ಲ ಬರಲೇಬೇಕು. ಮತ್ತು ಈ ಪ್ರಜೆಗಳಿಗೆ ಸುಖ ಎಲ್ಲಿ ಉಂಟು? ಇದನ್ನು ಅರ್ಥ ಮಾಡಿಕೊಳ್ಬೇಕೇ ಹೊರತು ಎಲ್ಲಿ ನಾನು ಮುಸ್ಲಿಂ, ನನ್ನ ಮೇಲೆ ನಿಮಗೆ ದ್ವೇಷ ಇದೆಯಾ? ನೀವು ಹಿಂದೂಗಳು, ನಿಮ್ಮ ಮೇಲೆ ನನಗೆ ದ್ವೇಷ ಇದೆಯಾ? ಇಲ್ಲಲ್ಲ. ಅದೇ ರೀತಿ ಸಮಾಜದಲ್ಲಿ ಕೂಡ ಇಂದು ಹಿಂದೂ ಮುಸ್ಲಿಮರು ಬಹಳ ಅನ್ಯೋನ್ಯತೆಯಿಂದ ಬದುಕುತ್ತಾ ಇದ್ದಾರೆ. ಬದುಕಲಿಕ್ಕೆ ಇವರು ಬಿಡುವುದಿಲ್ಲ. ಬಹುಶಃ ಈ ರೀತಿಯ ಅನ್ಯೋನ್ಯತೆಯಿಂದ ಬದುಕುವುದೇ
ಒಂದಷ್ಟು ಜನರಿಗೆ ರಾಜಕೀಯವಾಗಿ ನಷ್ಟ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಪಿಕ್ಕಟ್ಟನ್ನು ಸೃಷ್ಟಿ ಮಾಡಿ ಕೋಮು ದ್ವೇಷಗಳನ್ನು ಸೃಷ್ಟಿ ಮಾಡಿ ರಾಜಕೀಯ ಮಾಡುವಂತ ಬಹುಶಃ ಒಂದು ಪರಂಪರೆಯೇ ಭಾರತದಲ್ಲಿ ನಡೆದುಕೊಂಡು ಬಂದ ಹಾಗೆ ಕಾಣಿಸ್ತಾ ಉಂಟು. ಖಂಡಿತ ಅರ್ಹತೆ ಇಲ್ಲದವರು ಅಲ್ಲಿ ಹೋಗಬೇಕಾದ್ರೆ ಪೊಲೀಸ್ನವರು 70 ಲಕ್ಷ ಕೊಟ್ಟು ಹೋಗ್ತಾರಲ್ಲ SI ಪೋಸ್ಟಿಗೆ. ಅದಕ್ಕೆ ಅಲ್ಲಿ ಹೋದ ಮೇಲೆ ಅವ ಏನು ಮಾಡ್ತಾನೆ? ವೃತ್ತಿ ಧರ್ಮ ಪಾಲಿಸಲಿಕ್ಕೆ ಅವನಿಗೆ ಸಾಧ್ಯ ಉಂಟಾ? ಇಲ್ಲ. ಅದಕ್ಕಾಗಿ ಇದು ವಾಮ ಮಾರ್ಗವನ್ನು ಹಿಡಿಯುವುದೇ ಅದಕ್ಕೆ ನೋಡಿ. ಅರ್ಹತೆ ಇಲ್ಲದೋ ಒಂದು ಕಡೆ ಹೋಗಿ ಮುಟ್ಟಬೇಕಾದ್ರೆ ವಾಮ ಮಾರ್ಗ ಹಿಡಿಯಬೇಕಾದ್ರೆ ಆಗ ಹೆಚ್ಚಿನ ಅರ್ಹತೆಯವರು ಇಲ್ಲಿ ಬಿದ್ದು ಬಿಡ್ತಾರೆ. ಎಸ್, ಇದು ತಮ್ಮಣ್ಣ ಶೆಟ್ರೆ, ನಾನು ಮತ್ತೆ ಬಡ್ಡೂರ್ ಅವರಿಗೆ ಕೇಳಿದ ಪ್ರಶ್ನೆಯನ್ನೇ ನಿಮಗೆ ಕೂಡ ಕೇಳುವಂಥದ್ದು, ಮುಸಲ್ಮಾನರು ಸೋತರು ಅಂತ. ಅವರು ಸೋತರ ಗೆದ್ರೆ ಗೊತ್ತಿಲ್ಲ, ನಾವಂತೂ ಸೋತಿದ್ದೇವೆ ಸ್ಪಷ್ಟ. ಏನು ಇವತ್ತಲ್ಲ, ಅನೇಕ ವಿಚಾರಗಳನ್ನು ನಾವು ಸ್ವಲ್ಪ ಈ ದೈವಾರಾಧನೆಯ ವಿಚಾರ ಎಲ್ಲ ನೋಡ್ತಾ ಎಲ್ಲವನ್ನು ಗಮನಿಸ್ತಾ ಇದ್ದೇವೆ. ದೈವಾರಾಧನೆಗೆ ಒಂದು ಖುಷಿ ಅಂದರೆ ದೈವಾರಾಧನೆಗೆ ಮೈಕ ಬಳಸಬಾರ್ದಲ್ಲಂತೆ ಉಂಟು. ಅಲ್ಲಿ ಒಂದು ಸಮಸ್ಯೆ ಇಲ್ಲ, ಒಂದು ಲಾಭ ಆಗಿದೆ ಅಲ್ಲಿ ಬಳಸಲಿಕ್ಕಿಲ್ಲ. ಮತ್ತೆ ಬೇರೆ ಎಲ್ಲ ವಿಚಾರಗಳನ್ನು ನೋಡಿದಾಗ, ಇವತ್ತಿನ ವಿದ್ಯಮಾನಗಳನ್ನು ಗಮನಿಸಿದಾಗ ನಮಗೆ ಒಂದಕ್ಕೊಂದು ಪೂರಕ ಇರ್ಬೋದು. ನಾನು ಇಷ್ಟೇ ಹೇಳುವಂಥದ್ದು, ಯಕ್ಷಗಾನ ಎಂಬುದು ನಾನು ಒಂದು ಅದರ ಅಭಿಮಾನಿಯಾಗಿ ಇಲ್ಲಿಯ ಗಂಡು ಕಲೆಯಾಗಿ ಅನೇಕ ಜನರಿಗೆ ಇರುವಂಥ, ಇವತ್ತಿನ ಮಕ್ಕಳಿಗೆ ಕೇಳಿದರೆ ಗೊತ್ತಿಲ್ಲ, ಒಂದು ತಲೆಮಾರು ಹೋದರೆ ಇನ್ನು ಕಥೆ ಗೊತ್ತಿಲ್ಲ, ಅದೆಲ್ಲವರು ಅವರಿಗೆ ಗೊತ್ತಿದ್ರೆ ಯಕ್ಷಗಾನಕ್ಕೆ ನೋಡಿ. ಈಗ ಕಟೀಲಲ್ಲಿ ಬೇರೆ ಬೇರೆ ಮಂದರ್ತಿಯಲ್ಲಿ ಬೇರೆ ಬೇರೆ ದೇವಸ್ಥಾನದಲ್ಲಿ ಹರಿಕೆಯ ಬಯಲಾಟಗಳು ಇರ್ತದೆ. ಈಗ ಅಲ್ಲಿ ಪರ್ಮಿಷನ್ ಸಿಕ್ಕಿದ್ದು ಇವತ್ತಿನ ನಾಡ್ದು ನಿಮ್ದು ಆಟ ಯಕ್ಷಗಾನ ಅದ ಅಂತೇಳಿ. ಇಲ್ಲಿ ನಮಗೆ ಜಿಲ್ಲಾಡಳಿತದಲ್ಲಿ ನಮಗೆ ಪರ್ಮಿಷನ್ ಸಿಗದಿದ್ರೆ ಇವನ ಪರಿಸ್ಥಿತಿ ಅಂತ ಎಲ್ಲ ಸಿಕ್ಕಿತ್ತು, ಮೈಕ್ ಕೊಡ್ಲಿಕ್ಕೆ ಆಗುದಿಲ್ಲ. ಒಂದು ವೇಳೆ ಅದೇ ನೋಡಿ, ಮುಂಚೆಲ್ಲ ಮರ ಕಡಿಯುವಾಗ ಭಾರಿ ಜಾಗ್ರತೆ ಇತ್ತು. ಏನು ಗೊತ್ತುಂಟು, ಆಚೆ ನಮಗೆ ಸರಿ ಇಲ್ಲದಿದ್ರೆ ಇವನು ಫಾರೆಸ್ಟರ್ಗೆ ನ್ಯೂಸ್ ಕೊಟ್ಟು ಅದನ್ನೆಲ್ಲ. ಈಗ ಇವನಿಗೆ ನನಗೆ ಸರಿ ಉಂಟು, ಇನ್ನು ನಿಮಗೆ ಸರಿ ಇಲ್ಲ, ನೀವು ಹೋಗಿ ಹೇಳ್ತೀರಿ ಪರ್ಮಿಷನ್ ಕೊಟ್ಟರೆ ನನ್ನ ವಿರೋಧ ಉಂಟು, ಕೊಡಬಾರ್ದು. ನಾನು ಇಲ್ಲಿ ನಮಗೆ ಕಟೀಲ್ನ ಆಟ ಹರಿಕೆ ಆಟ ಬುಕ್ ಆಗಿದೆ, ನಾನು ಹೇಳಿಕೆ ಕೊಟ್ಟಾಗಿದೆ ನೋಡಿ. ಈ ಎಲ್ಲ ವಿಚಾರಗಳು ಒಂದು ಅದು ಸರ್. ಇನ್ನೊಂದು ಏನಂತ ಹೇಳಿದ್ರೆ, ನಮ್ದು ಪ್ರಬುದ್ಧ ನಾಟಕ ತಂಡ ನಮ್ಮ ಇಲ್ಲಿದ್ದು ಇವರೆಲ್ಲರಿಗೂ ಈ ಸಮಸ್ಯೆಗಳು ಎದುರಾಗ್ತದೆ. ಅನೇಕ ರೀತಿಗಳಲ್ಲಿ ಸಮಸ್ಯೆ, ಯಾರು ಗೆದ್ರ ಗೊತ್ತಿಲ್ಲ. ನಾವಂತೂ ಈಗಿನ ಸ್ಥಿತಿಯಲ್ಲಿ ಸೋತಾಗ್ತೇವೆ. ಈ ರೀತಿ ಮುಂದುವರೆದ್ರೆ ಇಲ್ಲ, ಇದೆಲ್ಲವನ್ನು ನಾವು ಜಿಲ್ಲಾಡಳಿತ ಯಾವುದೇ ಪರ್ಮಿಷನ್ ಎಲ್ಲ ಬೇಡ, ಯಥಾಸ್ಥಿತಿ ಕಾಪಾಡಬಹುದು ಅಂತ ಹೇಳಿದ್ರೆ ಏನ್ ತೊಂದರೆ ಇಲ್ಲ. ಹಾಗಾದ್ರೆ ಯಾಕೆ ಅಂತ ಯಥಾಸ್ಥಿತಿಯನ್ನು ಕಾಪಾಡುವುದಾದ್ರೆ ಮುಂಚೆ ಏನಿತ್ತು, ಯಥಾಸ್ಥಿತಿ ಕಾಪಾಡಿದ್ರೆ ಏನು ಸಮಸ್ಯೆ ಇಲ್ಲ. ಮಾನವತೆಗೆ ಸರಿಯಾಗಿ ಆಸ್ಪತ್ರೆ ಇದ್ರೆ ಸೌಂಡ್ ಕಡಿಮೆ ಮಾಡಿ, ಒಂದು ವಿಶೇಷ ಕಾರ್ಯಕ್ರಮ ಶಾಲೆ ಇದ್ರೆ ಕಡಿಮೆ ಮಾಡಿ, ಮಕ್ಕಳಿಗೆ ಪರೀಕ್ಷಾ ಸಮಯದಲ್ಲಿ ಏನಾದ್ರು ಇದ್ರೆ ಮಾಡಿ. ಗೊತ್ತಾಯ್ತು ನಿಮಗೆ, ಯಾರಿಗಾದ್ರು ಸಾರ್ವಜನಿಕವಾಗಿ ತೊಂದರೆ ಆಗುವ ರೀತಿ ಇದ್ರೆ ಅದನ್ನೊಂದು ಒಂದು ಕಾನೂನಿನ ತರ ಮಾಡಿದ್ರೆ ಇದು ನಾವು ಖಂಡಿತ ಸೋತಾಯ್ತು. ಯಾಕಂತ ಹೇಳಿದ್ರೆ ನಾವು ಈಗ ಒಂದು ಆ ಮೈಕಕ್ಕೆ ಸೆಟ್ ಆಗಿದೆ. ಯಾಕಂತ ಹೇಳಿದ್ರೆ ಆ ಕಲಾವಿದನಿಗೂ ಅವನ ಆ ಕಂಠವನ್ನು ಹೊರಹೊಮ್ಮಿಸಬೇಕಿದ್ರೆ, ಅದರ ಸಂಗೀತಮಯ ಜನರಿಗೆ ಇದಾಗಬೇಕಿದ್ರೆ ಇದರ ಈ ಪೂರಕ ವ್ಯವಸ್ಥೆ ಇದೆ ಅಲ್ವಾ. ಈಗ ನೋಡಿ, ಈಗ ನಾನು ಹೇಳಿದಲ್ಲ, ಈಗೆಲ್ಲ ಬೇರೆ ಬೇರೆ ಇದ್ರು, ಈಗ ನಮ್ದು ಟಿವಿ ಮೊಬೈಲ್ ಬೇರೆ ಬೇರೆ ಇದ್ದರೂ ಮೈಕ್ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳಿಲ್ಲ. ಇವತ್ತಿಗೂ ಯಥಾಸ್ಥಿತಿ ಆ ಮೈಕ್ ಅದು ಬೇಕೇ. ಎಷ್ಟು ಈಗ ಕಾರ್ಯಕ್ರಮ ಆದ್ರೂ, ಎಂತ ದೊಡ್ಡ ಆರ್ಕೆಸ್ಟ್ರಾ ಆದ್ರೂ, ಏನೇ ಆದ್ರೂ ಬೇಕಲ್ಲ ಸರ್, ಅದು ಕಲ್ಕೊಳ್ಳಿಲ್ಲ. ಹಾಗಂತ ಹೇಳಿದ್ರೆ ಒಬ್ಬ ಕಲಾವಿದ, ಅನೇಕ ಕಲಾವಿದ ನೋಡಿ ನಮ್ಗೆ ಕೀರ್ತಿಕ್ ತಮ್ಮಣ್ಣ ಶೆಟ್ರೆ ಮುಂದುವರಿಸಿ. ಆಗಿರುವಾಗ ಅಸ್ತಿತ್ವ ಕಳ್ಕೊಳ್ಳಿಲ್ಲ. ಇದು ವ್ಯವಸ್ಥೆ ಇದೆ. ಸರ್ಕಾರ ಈ ಬಗ್ಗೆ ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗಿ ಈ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ರೆ ಮಾತ್ರ ನಮಗೆ ಸರಿಯಾಗ್ಬೋದು. ಇಲ್ಲದಿದ್ರೆ ಇದು ಇನ್ನೊಂದು ಈಗ ಈ ಸರ್ಕಾರ ಈ ಮೈಕಿನ ಇದು ಇನ್ನು ಹೆಚ್ಚು ಕಡಿಮೆ ಶಬ್ದ ಹೆಚ್ಚು ಕಮ್ಮಿ ಮಾಡುವ ಈಗ ರಿಮೋಟ್ ಇವರ ಕೈಯಲ್ಲಿ ಹೋದ್ರೆ ಈಗ ಇವರು ಸ್ವಲ್ಪ ಎದುರಿನವನನ್ನು ಕಡಿಮೆ ಮಾಡು ಅಂತ ಹೇಳ್ತಾರೆ. ಈಗ ಇನ್ನೊಂದು ಸರ್ಕಾರ ಬಂದ್ರೆ ಬೇರೆ ಬಂದ್ರೆ ಅವನನ್ನು ಈ ಶಬ್ದಕ್ಕೆ ನಾವು ಹೊಡೆದಾಡುವ ಪರಿಸ್ಥಿತಿ ಬಂತು. ಈಗ ಶಬ್ದಕ್ಕೋಸ್ಕರ ಹೊಡೆದಾಡುವ ಪರಿಸ್ಥಿತಿ ಆಯ್ತು. ಗೊತ್ತಾಯ್ತು ನಿಮ್ಗೆ? ಈಗ ಒಬ್ಬರು ಒಂದು ಕಾರ್ಯಕ್ರಮ ಮಾಡುವಾಗ ಅವರು ಮೈಕ್ ಬಳಸಿದ್ರು, ಆಗ ಆಚೆ ಅವನು ಹೋಗಿ ಕೇಳೋದು ಇನ್ನೊಂದು ರಾಜಕೀಯ ಪಕ್ಷದ ಕಾರ್ಯಕ್ರಮ ಇರ್ಬೋದು. ಈಗ ರಾಜಕೀಯ ಪಕ್ಷಗಳಿದೆ ಅಲ್ವಾ, ಪ್ರಾದೇಶಿಕ ಪಕ್ಷಗಳು ಏನಾರ ಇದೆ. ಬಟ್ ಈಗ ನಿಮ್ಗೆ ನೋಡಿ, ಏನಿದ್ರು ತತ್ವ ಸಿದ್ಧಾಂತಗಳು ಬೇರೆ ಬೇರೆ ಇರ್ತದೆ. ಈಗ ನಿಮ್ಮ ಯಕ್ಷಗಾನ ಇದೆ, ನಿಮ್ಗೆ ಜನ ಸೇರ್ತದೆ, ಅದು ನಾನು ಅದನ್ನು ಹೋಗಿ ಬಂದ್ ಮಾಡಿ ನಿಲ್ಸಿ. ಇದರಲ್ಲಿ ಯಾವ ಕ್ರಿಶ್ಚಿಯನ್ಗೂ ಪ್ರಾಬ್ಲಮ್ ಇಲ್ಲ, ಯಾವ ಮುಸ್ಲಿಮ್ಗೂ ಪ್ರಾಬ್ಲಮ್ ಇಲ್ಲ, ಯಾವ ಸಿಖ್ಗೂ ಪ್ರಾಬ್ಲಮ್ ಇಲ್ಲ. ಈಗ ಪ್ರಾಬ್ಲಮ್ ಆದದ್ದು ಪಕ್ಕ ಯಾರಿಗೆ? ಹಿಂದೂ ಸಮುದಾಯದವರಿಗೆ ಪಕ್ಕ. ಏನ್ ಮಾತಾಡ್ಲಿಕ್ಕಿಲ್ಲ. ಇದೊಂದು ಸಮಸ್ಯೆ ಅಂತ ಕಾಣೋದಿಲ್ವ ಸರ್ ನಿಮ್ಗೆ? ಇದೊಂದು ಸಮಸ್ಯೆ ಅಂತ ಕಾಣೋದಿಲ್ವಾ? ನೀವು ಹೇಳಿ. ನಾನೀಗ ಕೇಳ್ತಾ ಇದ್ದೇನೆ ನಿಮಗೆ, ಇದೊಂದು ಸಮಸ್ಯೆ ಅಂತ ಕಾಣ್ತದೆ ಈಗ?
ಸಮಸ್ಯೆ ಈಗ ಈ ವಿಚಾರವನ್ನು ಇಟ್ಟುಕೊಂಡು, ಈ ಪರ್ಮಿಷನ್ ಅನ್ನುವಂಥ ಟ್ಯಾಗ್ ಲೈನ್ ಅನ್ನು ಇಟ್ಟುಕೊಂಡು, ಫಾರ್ಮ್ಯಾಟ್ ಅನ್ನು ಇಟ್ಟುಕೊಂಡು ಸಮಸ್ಯೆ ಸಾಕಷ್ಟು ಮತ್ತೆ ಕ್ರಿಯೇಟ್ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಇನ್ನೊಂದು ಆ ದ್ವೇಷ ಎಂಬುದನ್ನ ದ್ವೇಷವೇನು ಏನು ಗೊತ್ತು ನಿಮ್ಗೆ? ಯಾಕಂದ್ರೆ ವೆರಿ ಸಿಂಪಲ್. ಈಗ ಆಚೆಯವನು ಅಲ್ಲಿ ಕಾರ್ಯಕ್ರಮ ಮಾಡುವವನು ಪರ್ಮಿಷನ್ ತೆಕ್ಕೊಂಡಿದ್ದಾನೋ ಇಲ್ವೋ ಅವನಿಗೂ ಭಯ. ಈಗ ಮೋಜು ಮಸ್ತಿಗೋಸ್ಕರ ಕೆಲವು ಆಗ್ತಾರೆ, ಅದಕ್ಕೆ ಕಾನೂನು ಬೇಕು, ನೀತಿ ನಿರೂಪಣೆಗಳು ಬೇಕು, ಗೈಡ್ಲೈನ್ಸ್ಗಳು ಬೇಕು, ಎಲ್ಲವೂ ಬೇಕು. ಈಗ ಉದಾಹರಣೆಗೆ ಶಾಲೆಯ ಇರುತ್ತೆ, ಶಾಲೆ ಮಕ್ಕಳಿಗೆ ಪರೀಕ್ಷೆ ಇರುತ್ತೆ, ಶಾಲೆಯ ಆಸುಪಾಸಲ್ಲಿ ನೀವು ಎಲ್ಲ ಏನು ಮಿತಿಯಲ್ಲಿ ಬಳಸಬೇಕು. ಮತ್ತೆ ಸೌಂಡ್ ಪೊಲ್ಯೂಷನ್ ಮಾಡಬಾರದು. ನೀವು ಹೇಳಿದಾಗ ಆಸ್ಪತ್ರೆ ಇರುತ್ತೆ, ಸೊ ಇಂಥ ಜಾಗದಲ್ಲಿ. ಮತ್ತೆ ನೀವು ನೋಡಿದಾಗೆ, ನೀವು ಹೇಳಿದಾಗೆ ಕೂಡ ಈ ಮೈಕ್ ಅನ್ನುವಂಥ ಒಂದು ವ್ಯವಸ್ಥೆಗೆ ನಮ್ಮ ಸಾರ್ವಜನಿಕ ಬದುಕು ಒಗ್ಗಿಕೊಂಡಿದೆ. ಸೊ ಹಾಗಾಗಿ ನೀವು ಯಾವುದೋ ಒಂದೆರಡು ವಿಷಯಗಳನ್ನು ಇಟ್ಟುಕೊಂಡು ಅಲ್ಲಿ ಆಜಾನನ್ನು ನಾವು ಬಂದ್ ಮಾಡ್ತೇವೆ, ಇಲ್ಲಿ ಸುಪ್ರಭಾತಕ್ಕೆ ಅವಕಾಶ ಇಲ್ಲ ಅಂತ ಹೇಳಿಕೊಂಡು ನೀವು ಎಂಟೈರ್ ಇತರ ಎಲ್ಲ ಕಾರ್ಯಕ್ರಮಗಳ ವಿಚಾರಕ್ಕೂ ಬರುವಾಗ ಹೊಸ ಗೈಡ್ಲೈನ್ಸ್ ಪ್ರಕಾರ ಈಗ ಈ ಮೂಲ ಸಮಸ್ಯೆಗಳನ್ನು ಬಹುಶಃ ನಾವು ಯಾವುದನ್ನೋ ಕೆದಕಲಿಕ್ಕೆ ಹೋಗಿ ಇನ್ಯಾವುದೋ ಒಂದು ಸಮಸ್ಯೆ ಕೂಪಕ್ಕೆ ಬಿದ್ದಾಗಿ ಕಾಣಿಸ್ತಾ ಉಂಟು. ಏನೋ ಮಾಡ್ಲಿಕ್ಕೆ ಹೋಗಿ ಈಗ ಏನೇನಾಗಿದೆ. ಖಂಡಿತ ಅದೇ ನಾನು ಹೇಳಿದಾರ, ತಲೆಗೆ ಹೊಯ್ದದ್ದು ಕಾಲಿಗೆ ಬರ್ತದೆ. ಯಾರಿಗೋ ತೋಡಿದ ಕೆಡ್ಡದಲ್ಲಿ ಕೊನೆಗೆ ಬೀಳುವುದು ಯಾರು? ನಾವೇ. ನಾವು ನೆನೆಸ್ಕೊಳ್ತೇವೆ ಅಷ್ಟೇ, ಇನ್ನೊಬ್ಬನು ಬೀಳಿಸಿ ಆಯ್ತು ಅಂತೇಳಿ. ಇಲ್ಲ, ಸಾಧ್ಯವೇ ಇಲ್ಲ, ಅದು ಸಾಧ್ಯವೇ ಇಲ್ಲ. ಅಲ್ಲ, ಇನ್ನೊಂದು ಇವ್ರದ್ದು ನೋಡಿ, ಈಗ ಇವರು ಪ್ರತಿಭಟನೆ ಮಾಡಬೇಕಿತ್ತು. ಈಗ ನಮ್ಮ ವರ್ಷ ಪ್ರತಿಭಟನೆ ಮಾಡಬೇಕಿತ್ತು, ಮಾಡಲಿಕ್ಕೆ ವ್ಯವಸ್ಥೆ ಇತ್ತು ಎಲ್ಲ. ಎಂತ ಈಗ ಎಲ್ಲ ಬೇರೆ ಬೇರೆ ಕಡೆ ಜಿಲ್ಲಾಡಳಿತದಿದ್ರು ಅಲ್ಲ, ಅಲ್ಲಿ ವಿಧಾನಸೌಧದಿದ್ರು ಎಲ್ಲ ಮಾಡ್ಬೋದಿತ್ತು. ಇವರಿಗೆ ಪ್ರತಿಭಟನೆಗೆ ಸಿಕ್ಕಿದ್ದೆ ನಮ್ಮ ಸುಪ್ರಭಾತ ಅಂದರೆ ಏನಿರ್ಬೋದು? ಈಗ ಪ್ರತಿಭಟನೆಯ ವಸ್ತೆ ಹನುಮಾನ್ ಚಾಲೀಸು, ಸುಪ್ರಭಾತ ಇದನ್ನೆಲ್ಲ ಹಾಕಿ ನೀವು ಅದನ್ನು ಮಾಡಿದರೆ ಅದನ್ನು ನಿಲ್ಲಿಸಿ. ಯಾಕೆ ನಿಲ್ಲಿಸಬೇಕು? ನಿಲ್ಲಿಸಿದರೆ ನಿಮ್ಮ ಶಬ್ದ ನಾವು ಕಡಿಮೆ ಮಾಡಿಸ್ತೇವೆ. ಇದು ಹೊಸ್ತಾ ಇದು. ನಾನು ಎಲ್ಲ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟವಾಗಿ ಈ ಒಂದು ವಿಷಯದಲ್ಲಿ ಅಂದರೆ ಯಾವುದೇ ಕಾರಣಕ್ಕೂ ಸ್ಪಷ್ಟವಾಗಿ ಧಾರ್ಮಿಕ ಉಪನ್ಯಾಸಗಳು, ಆ ಸುಪ್ರಭಾತಗಳು, ಹನುಮಾನ್ ಚಾಲೀಸ್ ಇರ್ಬೋದು, ಪಠಣಗಳು ಪ್ರತಿಯೊಂದು ದೇವಸ್ಥಾನಗಳಲ್ಲೂ 5ರಿಂದ 6 ಗಂಟೆಯವರೆಗೆ ಮಾಡಿ ಜನರಿಗೆ ಪೂರ್ಣ ಪ್ರಮಾಣದ ತಿಳುವಳಿಕೆ ನಮ್ಮ ಹಿಂದುತ್ವದ ಬಗ್ಗೆ ಇರ್ಬೋದು, ಅಲ್ಲ ಸಮಾಜದ ಆಧ್ಯಾತ್ಮದ ಬಗ್ಗೆ ಒಂದಷ್ಟು ತಿಳುವಳಿಕೆ ಕೊಡುವಂಥ ಕೆಲಸಗಳು ಆಗಲೇಬೇಕು. ಇದನ್ನು ನಿಲ್ಲಿಸ್ಲಿಕ್ಕೆ ಹೋಗಬಾರ್ದು. ಇದನ್ನು ನಿಲ್ಲಿಸಿದ್ದೇ ಈಗ ತಪ್ಪು. ನನ್ನ ಪ್ರಶ್ನೆ ತಪ್ಪು. ಯಾರನ್ನು ಬಡ್ಡೂರು ಸರಿಗೆ ಅದು ಬೇಕಾ ಬೇಡೋ ಗೊತ್ತಿಲ್ಲ, ನಮಗೆ ಮೈಕ್ ಬೇಕು. ಮೈಕ್ ಇಲ್ಲದಿದ್ರೆ ಯಾವುದೇ ಒಂದು ವ್ಯವಸ್ಥೆಯನ್ನು ಜನರಿಗೆ ಮುಟ್ಟಿಸ್ಲಿಕ್ಕೆ ಆಗುವುದಿಲ್ಲ. ಆಗ್ತದಾ? ಇಲ್ಲ. ಸಂಭ್ರಮ ಅಂತ ಹೇಳಿದ್ರೆ ಏನು ಅರ್ಥಕ್ಕೆ ಏನಿದೆ ಹೇಳಿ? ಆ ಸಂಭ್ರಮವನ್ನೇ ಕಸಿತಾರಂದ್ರೆ ಇನ್ನೇನ್ ಕತೆ? ಅವರಿಗೆ ಗೊತ್ತಿಲ್ಲ. ಅವರಿಗೆ ದಿನಕ್ಕೆ 3 ನಿಮಿಷದಾಗ 5 ಅಂದ್ರೆ 15 ದಿವಸ ಬೇಕು. ಒಂದು 15 ನಿಮಿಷ ದಿನದಲ್ಲಿ ಬಾಂಗಿಗೆ ಬೇಕಾದಿತ್ತು ಮೋಸ್ಟ್ಲಿ, ಅಲ್ವಾ? ನಮ್ಗೆ ಅದಲ್ಲ. 9:30ಯಿಂದ ಬೆಳಿಗ್ಗೆ ಗಂಟೆವರೆಗೆ ಆಟ ಬೇಕು ಸ್ವಾಮಿ. ಆಟ, ಯಕ್ಷಗಾನ ಬೇಕು, ಮಳೆಗಾಲದಲ್ಲಿ ತಾಲಮದಲೆ ಬೇಕು. ನಮ್ಗೆ ಇದು ಏನಾದ್ರು ಕಾರ್ಯಕ್ರಮಗಳಿದ್ರೆ ಉಪನ್ಯಾಸಕ ಬೇಕು, ನಾಟಕ ಬೇಕು, ಒಂದಷ್ಟು ನಮ್ಗೆ ಮನೋರಂಜನೆ ಬೇಕು, ನಮಗೆ ಖುಷಿ ಬೇಕು, ಅಲ್ವಾ? ಖುಷಿ ಬೇಕು. ನಾಟಕವೂ ಇಲ್ಲ, ಇದು ಮತ್ತೆ ಯಕ್ಷಗಾನವಿಲ್ಲ, ಆ ಕಡೆ ಉಪನ್ಯಾಸಗಳಿಲ್ಲ, ಮೈಕ್ ಒಂದು ನೋಡಿ. ಹಳೆಯ ಕಾಲದಲ್ಲಿ ಆ ಒಂದು ನಮ್ಗೆ ಒಂದು 20-30 ವರ್ಷದ ಹಿಂದೆ ತೆಂಗಿನ ಮರಕ್ಕೆ ಆ ಮೈಕವನ್ನು ಕಟ್ಟುವವರೆಗೂ ನಮ್ಮ ಸಡಗರ ಏನು, ಆ ಸಡಗರ ಬಂದ ಆ ವಕ್ರತುಂಡ ಹಾಡು ಬರುವವರೆಗೆ ನಮ್ಮ ಖುಷಿ ಏನು. ಇವತ್ತು ಮೈಕ ಬರ್ತದೆ ಅಂದಾಗ ಕಾದು ನೋಡುವುದೇನು. ಕೆಲವು ಕಡೆಗಳಲ್ಲಿ ಮೊದಲು ಬಂದಾಗ ಹೆಸರೇ ಈಗ ಬಂದಿದೆ, ಆ ಮೈಕ ಮಂಜಪ್ಪ, ಅವರು ಆ ಮೈಕದೊಟ್ಟಿಗೆ ಹೆಸರು ಸೇರಿಕೊಂಡವರಿದ್ದಾರೆ. ಮೈಕ ಅಂತ ಹೇಳಿದ್ರೆ ಒಂದು ಕಾಲಕ್ಕೆ ಅಷ್ಟೊಂದು ಸಂಭ್ರಮ ಇತ್ತು. ಆ ಊರಿಗೆ ಒಂದು ಗ್ರಾಮೀಣ ಪ್ರದೇಶಕ್ಕೆ ಒಂದು ಇವತ್ತು ಮೈಕ್ ಇರ್ತಾರೆ, ನೇಮ ಇವತ್ತು ಅಂತ ಹೇಳಿದ್ರೆ ಆ ಸಂಭ್ರಮ ಬೇರೆ. ಆ ಸಂಭ್ರಮವನ್ನೇ ಒಂದು ಕಸಿದು ಬಿಟ್ರಂದ್ರೆ ಇದಕ್ಕಿಂತ ಬೇರೆ ಏನಿದೆ ಸ್ವಾಮಿ? ನಮ್ಮ ಹತ್ರ ಇನ್ನು ಏನಿದೆ? ನಾವು ಖುಷಿ ಪಡೋದು ಯಾವುದರ ಮೇಲೆ ಖುಷಿ ಪಡಬೇಕು ಹೇಳಿ? ಈಗ ಸರ್ಕಾರವೇನು, ಅವ್ರ ಮನುಷ್ಯರಲ್ವೇ? ಅವರು ಆಲೋಚನೆ ಮಾಡಬೇಕು. ಮನುಷ್ಯನ ಖುಷಿಯನ್ನ ಯಾಕೆ ಕಸಿತಾ ಇದ್ದಾರೆ? ನಾನು ಇನ್ನೊಂದು ಹೇಳ್ತಾ ಇದ್ದೇನೆ, ತಿಳುವಳಿಕೆ ಕೊಡುವಂಥ ಕೆಲಸ ಯಾಕೆ ಆಗ್ತಾ ಇಲ್ಲ? ಇನ್ನೊಂದು ಈಗ ವಿಷಯ ಹೇಳಿ. ಈಗ ಇನ್ನೊಂದು, ಈಗ ಅಜಾನಿಗೆ ಶಬ್ದ ಬಂತು, ಸರಿ, ತಿಳುವಳಿಕೆ ಕೊಟ್ಟರೆ ಅವ್ರ ಹತ್ರ ಸ್ಪಷ್ಟವಾಗಿ ಹೇಳೋದು, ಕಡಿಮೆ ಮಾಡುವ ಜಾಗದಲ್ಲಿ ಕಡಿಮೆ ಮಾಡಿ, ಅಲ್ಲಿ ಏನು ತೊಂದರೆ ಮಾಡುವಲ್ಲಿ ಮಾಡಿ ಅಂತ ಒಂದು ತಿಳುವಳಿಕೆ ಕೊಡುವ ಕೆಲಸ ಎಲ್ಲಾದ್ರೂ ಆಗಿದ? ಸರ್ಕಾರದಿಂದ ಆಗಿದ? ಸಾರ್ವಜನಿಕ ಸಂಘಟನೆಗಳಿಂದ ಆಗಿದ? ಯಾಕೆ ತಿಳುವಳಿಕೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ತಿಳುವಳಿಕೆ ಕೊಟ್ಟರೆ ಎಲ್ಲಾದ್ರೂ ಒಟ್ಟಾಗಿ ಜನರು ಹುಷಾರಾಗೋದ್ರೆ ಅವರಿಗೆ ಕೆಲಸ ಇಲ್ಲ ಸ್ವಾಮಿ.
ಈಗ ನಮ್ಮಂತವರಿಗೆ ನಮಗೆ ತಿಳುವಳಿಕೆ ಕೊಡಿ, ಮುಸ್ಲಿಮರಿಗೆ ಅಂತ ಮತ್ತೊಬ್ಬರಿಗೆ ಕೊಡಿ, ಯಾರಿಗಾದ್ರೂ ಕೊಡಿ ಅಂತ ಹೇಳಿದ್ರೆ ನಾವು ಹೇಳ್ಬೋದು. ಈಗ ಏನ್ ತೊಂದರೆ ಇದೆ, ಎಲ್ಲ ಮಸೀದಿಗಳಿಗೆ ಹೋಗೋದು ನೋಡಿ ಇವ್ರೆ. ಯಾವುದೇ ಕಾರಣಕ್ಕೂ ನಿಮ್ಮ ಇಲ್ಲಿಯ ಪರಿಸರದಲ್ಲಿ 3 ಆಸ್ಪತ್ರೆ ಇದೆ, 2 ಶಾಲೆ ಇದೆ, ಒಂದಷ್ಟು ತೊಂದರೆ ಇದೆ, ಇಲ್ಲಿ ಶಬ್ದ ಮಾಲಿನ್ಯ ಆಗ್ತಾ ಇದೆ, ದಯವಿಟ್ಟು ತೊಂದರೆ ಆಗ್ತದೆ, ನಿಮ್ಮ ಶಬ್ದವನ್ನು ಸ್ವಲ್ಪ ಕಡಿಮೆ ಮಾಡಿಸಬಹುದಾ ನೋಡಿ. ಯಾರದ್ ಕೇಳುದಿಲ್ಲ ಕೇಳುದಿಲ್ಲ ಅವರು ಬಡೂರು ಸರ್ ಕೇನಾರ ಕೇಳುದಿಲ್ಲ. ನಾನು ಹೇಳುದು ಇಂಥ ತಿಳುವಳಿಕೆಯ ಮಾತನ್ನು ಯಾರು ಕೊಡ್ಲಿಕ್ಕೆ ಬೇಡ. ಇನ್ನೊಂದು ಮಾತು ಹೇಳ್ತಾ ಇರ್ತಾರೆ, ಅದು ಮುಂಚಿನ ಕಾಲದಲ್ಲೆಲ್ಲ ಈ ಭಾಷಣ ಮಾತುಗಳು ಏನಿತ್ತು ಗೊತ್ತಾ ನಿಮ್ಗೆ? ಭಾಷಣ ಇರ್ಬೋದು, ಮಾತುಕತೆ ಇರ್ಬೋದು, ಭಾವನೆಯ ವ್ಯಕ್ತಪಡಿಸುವಿಕೆ ಅಂತ ಇತ್ತು. ಈಗ ಬಡ್ಕಾವಣೆ ಅಂತಲೇ ಇರುವುದು, ನಮ್ಮ ಭಾಷೆಯಲ್ಲಿ ಬಡ್ಕಾವಣೆ ಅಂತ ಇದೇ ಮಾಡೋದು ಇವರು. ನನ್ನ ಲೆಕ್ಕಕ್ಕೆ ಅವರಿಗೆ ಸ್ಪಷ್ಟವಾಗಿ ಯಾರಿಗೇ ಆಗ್ಲಿ ತಿಳುವಳಿಕೆ ಕೊಟ್ರೆ ಎಂಥವನು ಕರಗ್ತಾನೆ, ಎಂಥವನು ಅದಕ್ಕೆ ಒಪ್ಪಲೇಬೇಕು. ಆ ತಿಳುವಳಿಕೆ ಕೊಡುವ ಕೆಲಸ ಆಗಿದ ಬಡೂರ್ ಅವರೇ, ತಿಳುವಳಿಕೆ ವಿಚಾರಕ್ಕೆ ತಿಳುವಳಿಕೆ ಕೊಡುವಂತ ಕೆಲಸ ಕಾರ್ಯ ಯಾಕೆ ಆಗುವುದಿಲ್ಲ ಅಂತ ಅಂದ್ರೆ ತಿಳುವಳಿಕೆ ಕೊಟ್ಟ ಕೂಡಲೇ ಜನರು ಪ್ರಬುದ್ಧರಾಗ್ತಾರೆ, ಬುದ್ಧಿವಂತರಾಗ್ತಾರೆ. ಹೌದು, ಅದಕ್ಕೆ ಗಾಂಜಾ ಕೊಡ್ತಾರೆ, ಡ್ರಗ್ಸ್ ಕೊಡ್ತಾರೆ. ಕಲಿಸಲಿ ಮಾರ್ರೆ, ಇವರು ಕಲಿಸಲಿ, ವೇದ ಕಲಿಸಲಿ, ಮಕ್ಕಳ ಕೈಗೆ ಕಲ್ಲು ಕೊಡುವುದಲ್ಲ, ಭಗವದ್ಗೀತೆಯನ್ನು ಕಲಿಸಲಿ, ಸಂಸ್ಕಾರವನ್ನು ಕಲಿಸಲಿ. ಎಲ್ಲರಿಗೂ, ಎಲ್ಲ ಸಮುದಾಯಕ್ಕೂ ನಾನು ಹೇಳುವುದು, ಹಿಂದೂಗಳಿಗೆ ಮಾತ್ರ ಅಲ್ಲ, ಮುಸ್ಲಿಮರಿಗೆ, ಕ್ರಿಸ್ತರಿಗೆ, ಎಲ್ಲರೂ ಅವರವರ ಮಕ್ಕಳನ್ನು ಮೊದಲು ಮನೆಯಲ್ಲಿ ಸಂಸ್ಕಾರವೇ ಇಲ್ಲದ ಮಕ್ಕಳಿಂದ ಮನೆ ಮಾತ್ರ ಹಾಳಾಗುವುದಲ್ಲ, ಕೊನೆಗೆ ದೇಶವೂ ಹಾಳಾಗ್ತದೆ. ಈಗ ಅದು ಆಗ್ತಾ ಇದೆ. ಅವರಿಗೆ ಸುಲಭ ಆಯಿತು. ನಾವು ಮನೆಯಲ್ಲೇ ಸಂಸ್ಕಾರವನ್ನು ಕಲಿಸಿ ಅವರಿಗೆ ಹೊರಗೆ ಬಿಟ್ಟಾಗ ಆ ಮಕ್ಕಳು ಹೋಗುವುದಿಲ್ಲ, ಅವರ ಹಿಂದೆ ಹೋಗುವುದಿಲ್ಲ. ಇಲ್ಲಿ ಪಾಪ ಈ ಬಡತನದಲ್ಲಿ ಇವನಿಗೆ ಸಂಸ್ಕಾರ ಕಲಿಸಲಿಕ್ಕೆ ಇವನಿಗೂ ಪುರ್ಸತ್ತಿಲ್ಲ. ಉಂಟಾ ಶಾಲೆಗಳು, ಕನ್ನಡ ಶಾಲೆಗಳು ಇವೆಯಾ? ಆ ನೀತಿ ಪಾಠ ಉಂಟಾ? ಅದನ್ನು ಕಲಿಸಲಿ, ಅವರು ಮಾಡಲಿ. ಹನುಮಾನ್ ಚಾಲೀಸೆಲ್ಲ ಮಾಡುವುದು, ವೇದ ಕೊಡಲಿ ಆ ಮಕ್ಕಳ ಕೈಗೆ, ಭಗವದ್ಗೀತೆಯನ್ನು ಕೊಡಲಿ. ವೃತ್ತಿ ಧರ್ಮ ಶ್ರೀಕೃಷ್ಣ ಹೇಳ್ತಾನೆ ಯುದ್ಧ ಭೂಮಿಯಲ್ಲಿ, ಏನು? ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತೇಳಿ. ಏನದರ ಅರ್ಥ? ಅಂದು ಬೇರೆ ಧರ್ಮ ಇತ್ತ? ಇಲ್ಲ, ವೃತ್ತಿ ಧರ್ಮದ ಬಗ್ಗೆ ಹೇಳ್ತಾನೆ. ಯುದ್ಧ ಭೂಮಿಯಲ್ಲಿ ಹೇಳುವುದು, ಅರ್ಜುನ ಶಸ್ತ್ರ ತ್ಯಾಗ ಮಾಡಿದಾಗ ನನ್ನ ದಾಯಾದಿಗಳನ್ನು ನನಗೆ ಕೊಲ್ಲಿಕ್ಕೆ ಆಗುವುದಿಲ್ಲ, ಆಗ ಹೇಳುವುದು ಸ್ವಧರ್ಮೇ, ನಿನ್ನ ವೃತ್ತಿ ಧರ್ಮ, ಇಲ್ಲಿ ಯುದ್ಧ ಮಾಡುವುದು, ಇಲ್ಲಿ ನೀನು ಸತ್ತರೂ ಶ್ರೇಯ. ಪರಧರ್ಮ ಅಂದರೆ ಇಲ್ಲಿ ಶಸ್ತ್ರ ತ್ಯಾಗ ಮಾಡುವುದು ಪರಧರ್ಮ, ಅದು ಭಯಾವಹ. ಅದೇ ರಾಜಕಾರಣ ಉಂಟಲ್ಲ, ಒಳ್ಳೆ ರಾಜಕಾರಣ ಮಾಡಲಿ, ಅಲ್ಲಿ ದಾನವೀಯತೆ ಮಾಡುವುದು ಅದು ಭಯಾವಹ. ಪೊಲೀಸ್ನವರು ಕಾನೂನನ್ನು ಪಾಲಿಸಲಿ, ಕಾನೂನು ಮಾಡಲಿ, ಅದು ಶಿಕ್ಷಕ ಒಳ್ಳೆಯದನ್ನು ಕಲಿಸಲಿ, ಅದು ಅಲ್ಲಿ ನಿಧನಂ ಶ್ರೇಯ. ಅದೇ ಕೃಷಿಕ ಕೂಡ ಒಳ್ಳೆಯ ಕೃಷಿಯನ್ನು ಬೆಳೆಯುವುದು, ಗಾಂಜಾ ಬೆಳೆದರೆ ಭಯಾವಹ. ವೃತ್ತಿ ಧರ್ಮದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದೆ, ಪತ್ರಕರ್ತರು ಕೂಡ ಹಾಗೆ. ಎಸ್, ನಾವು ಕೂಡ ಅಷ್ಟೇ ಟಿವಿ ವಾಹಿನಿಗಳು ನಾವು ಕರ್ನಾಟಕದಲ್ಲಿ ನೋಡ್ತೇವೆ. ಯಾರ್ಯಾರೋ ಬಂದು ಇಡೀ ಧರ್ಮದ ಪ್ರತಿನಿಧಿಗಳ ಸ್ವರೂಪದಲ್ಲಿ ಮಾತನಾಡ್ತಾರೆ. ಸೊ ಇಡೀ ಧರ್ಮವನ್ನೇ ಗುತ್ತಿಗೆ ತಗೊಂಡಾಗೆ ಮಾತಾಡ್ತಾರೆ. ಎರಡೂ ಸಮುದಾಯದಲ್ಲೂ ನಾವು ನೋಡಿದ್ದೇವೆ. ಜನಸಾಮಾನ್ಯರ ಬದುಕು ಬಗ್ಗೆ ಮಾತಾಡೋದಿಲ್ಲ, ಅವರ ಕಷ್ಟ ಸುಖಗಳ ಬಗ್ಗೆ ಮಾತಾಡೋದಿಲ್ಲ, ಅವರ ಹೊಟ್ಟೆಪಾಡಿನ ಬಗ್ಗೆ, ಅವರ ಉದ್ಯೋಗದ ಬಗ್ಗೆ, ಅವರ ಕಷ್ಟ ನಷ್ಟದ ಬಗ್ಗೆ, ಬೆಲೆ ಏರಿಕೆ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಎಸ್, ನಾನು ಇವತ್ತಿನ ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡಬೇಕಾಗಿದೆ. ಇಲ್ಲಿ ಬಡೂರ್ ಅವರು ಹೇಳಿದಾಗ ಕೂಡ ಇದು ಯಾರ ಸೋಲು ಕೂಡ ಅಲ್ಲ. ತಮ್ಮಣ್ಣ ಶೆಟ್ಟಿ ಅವರು ಹೇಳಿದಾಗೆ ಇದರಿಂದ ಹಿಂದೂ ಸಮುದಾಯಕ್ಕೆ ಕೂಡ ತೊಂದರೆ ಆಗುವಂಥದ್ದು, ಕಲಾವಿದರಿಗೆ ತೊಂದರೆ ಆಗುವಂಥದ್ದು, ಯಕ್ಷಗಾನ ಕಲಾವಿದರಿಗೆ ತೊಂದರೆ ಆಗುವಂಥದ್ದು, ನಾಟಕ ಕಲಾವಿದರಿಗೆ, ನೇಮ ಕೋಲಗಳಿಗೆ ತೊಂದರೆ ಆಗುವಂಥದ್ದು ಈ ಗೈಡ್ಲೈನ್ಸ್ನಿಂದ ಧ್ವನಿವರ್ಧಕಕ್ಕೆ ಸಂಬಂಧಪಟ್ಟ ಹಾಗೆ ನಾವು ವಿಚಾರ ವಿಮರ್ಶೆ ಮಾಡಬೇಕಾದದ್ದು ಒಂದು ರಾಜಕೀಯ ಸ್ಪೇಸಿಗಿಂತ ಈಚೆ ನಿಂತು. ಎಸ್, ಇವತ್ತಿನ ಮಾತುಕತೆಯಲ್ಲಿ ಭಾಗಿಯಾದಂಥ ತಮ್ಮಣ್ಣ ಶೆಟ್ಟಿ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ತಮ್ಮಣ್ಣ ಶೆಟ್ಟರೆ, ಅದೇ ರೀತಿಯಾಗಿ ಮೊಹಮ್ಮದ್ ಬಡೂರ್ ಪ್ರೀತಿಪೂರ್ವಕ ಧನ್ಯವಾದಗಳು. ಎಸ್, ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜ್.